ನಾವು ಸಾರಾಂಶ ನೋಡಿತ್ತು. ಶ್ಲೋಕ 1ರಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಾನು ಭೌತಿಕ ಚಟುವಟಿಕೆಯ ಸೂಕ್ಷ್ಮ ಜೀವಿಗಳಿಂದ ಸೋಂಕಿತನಾಗಿದ್ದೇನೆ ಮತ್ತು ಅಸೂಯೆಯ ಕುದಿಯುವಿಕೆಯಿಂದ ಬಳಲುತ್ತಿದ್ದೇನೆ. ಆದ್ದರಿಂದ ವಿನಮ್ರತೆಯ ಸಾಗರದಲ್ಲಿ ಬಿದ್ದು ನಾನು ಮಹಾನ್ ವೈದ್ಯ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಶ್ರಯ ಪಡೆಯುತ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಭೌತಿಕ ಇದರಲ್ಲಿ ನಾವು ಚಟುವಟಿಕೆಯ ಸೂಕ್ಷ್ಮ ಜೀವಿಗಳಿಂದ ಸೋಂಕಿತನಾಗಿದ್ದೇನೆ ಅಂದ್ರೆ ಭೌತಿಕ ಕರ್ಮಗಳಿಂದಾಗಿ ಸೂಕ್ಷ್ಮ ಜೀವಿಗಳಿಂದ ಅಂದ್ರೆ ಒಂದು ಸೋಂಕಿತನಾಗಿದ್ದೇನೆ ಮತ್ತು ಅಸೂಯೆಯ ಕುದಿಯುವಿಕೆಯಿಂದ ಬಳಲ್ತಾ ಇದ್ದೇನೆ. ಆದ್ದರಿಂದ ವಿನಮ್ರತೆಯ ಸಾಗರದಲ್ಲಿ ಬಿದ್ದು ನಾನು ಮಹಾನ್ ವೈದ್ಯ ಅಂದ್ರೆ ಚೈತನ್ಯ ಮಹಾಪ್ರಭುಗಳೇ ನಮ್ಗೆ ಆ ಒಂದು ಸೋಂಕಿಗೆ ಬೇಕಾದ ಮದ್ದನ್ನ ಕೊಡುವಂತ ವೈದ್ಯ. ಸೊ ಹಾಗಾಗಿ ಅಂತ ಚೈತನ್ಯ ಮಹಾಪ್ರಭುಗಳ ಆಶ್ರಯವನ್ನ ಪಡೆಯುತ್ತೇನೆ ಅಂತ ಹೇಳ್ತಾರೆ. ಶಚಿ ಮಾತೆಯ ಪುತ್ರ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲಾ ಕೀರ್ತಿಗಳು, ಶ್ರೀ ನಿತ್ಯಾನಂದ ಪ್ರಭುಗಳಿಗೆ ಎಲ್ಲಾ ಕೀರ್ತಿಗಳು. ನಿಜಕ್ಕೂ ಅವರು ಅತ್ಯಂತ ಮಹಿಮಾನ್ವಿತರು ಮತ್ತು ಕರುಣಾಮಯಿ ಅಂತ. ಕರುಣೆಯ ಸಾಗರವಾದ ಅದ್ವೈತ ಪ್ರಭುವಿಗೆ ಮತ್ತು ಸ್ವರೂಪ ದಾಮೋದರ ಗೋಸ್ವಾಮಿ, ಗದಾಧರ ಪಂಡಿತ, ಶ್ರೀ ರೂಪ ಗೋಸ್ವಾಮಿ ಮತ್ತು ಶ್ರೀ ಗೋಸ್ವಾಮಿ ಮತ್ತು ಗೋಸ್ವಾಮಿಗಳಂತಹ ಎಲ್ಲ ಭಕ್ತರಿಗೆ ನಾನು ಗೌರವಪೂರ್ವಕ ನಮನಗಳನ್ನ ಸಲ್ಲಿಸುತ್ತೇನೆ ಅಂತ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ಮತ್ತೆ ಮುಂದೆ ಈ ಒಂದು ಅಧ್ಯಾಯದ ಇದು ಹೇಳ್ತಾ ಇದ್ದಾರೆ. ಒಂದು ದಿನ ಪ್ರದ್ಯುಮ್ನ ಮಿಶ್ರರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ನೋಡ್ಲಿಕ್ಕೆ ಬರ್ತಾರೆ. ಅವರಿಗೆ ನಮಸ್ಕರಿಸಿ ಬಹಳ ವಿಧೇಯತೆಯಿಂದ ವಿಚಾರಿಸ್ತಾರೆ. ನನ್ನ ಸ್ವಾಮಿ, ಅವ್ರು ಹೇಳ್ತಾರೆ, ದಯವಿಟ್ಟು ನನ್ನ ಮಾತು ಕೇಳು. ನಾನು ಕುಂಠ ಮನಸ್ಸಿನ ಗೃಹಸ್ಥ, ಅತ್ಯಂತ ಪತಿತ ಮನುಷ್ಯ. ಆದರೆ ಹೇಗೋ ನನ್ನ ಅದೃಷ್ಟದಿಂದ ಅಪರೂಪಕ್ಕೆ ಕಾಣುವ ನಿನ್ನ ಪಾದ ಕಮಲಗಳ ಆಶ್ರಯವನ್ನ ಪಡೆದಿದ್ದೇನೆ ಅಂತೇಳಿ ನಾನು ಶ್ರೀ ಕೃಷ್ಣನ ಬಗ್ಗೆ ನಿರಂತರವಾಗಿ ವಿಷಯಗಳನ್ನ ಕೇಳಲು ಬಯಸ್ತೇನೆ. ನನ್ನ ಮೇಲೆ ಕರುಣೆ ತೋರಿ ಮತ್ತು ದಯೆಯಿಂದ ಕೃಷ್ಣನ ಬಗ್ಗೆ ಏನಾದರೂ ಹೇಳಿ ಅಂತೇಳಿ ಚೈತನ್ಯ ಮಹಾಪ್ರಭುಗಳನ್ನ ಕೇಳಿಕೊಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀ ಕೃಷ್ಣನ ಬಗ್ಗೆ ವಿಷಯಗಳ ಬಗ್ಗೆ ನನಗೆ ತಿಳಿದಿಲ್ಲ, ರಾಮಾನಂದರಾಯರಿಗೆ ಮಾತ್ರ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ. ಏಕೆಂದರೆ ನಾನು ಈ ವಿಷಯಗಳನ್ನು ಅವರಿಂದ ಕೇಳ್ತಾ ಇದ್ದೇನೆ ಅಂತೇಳಿ ಹೇಳ್ತಾರೆ. ಕೃಷ್ಣನ ಬಗ್ಗೆ ವಿಷಯಗಳನ್ನ ಕೇಳಲು ನೀವು ಒಲವು ತೋರುತ್ತಿರುವುದು ನಿಮ್ಮ ಅದೃಷ್ಟ. ನಿಮಗೆ ಉತ್ತಮ ಮಾರ್ಗವೆಂದರೆ ರಮಾನಂದರಾಯರ ಬಳಿಗೆ ಹೋಗಿ ಅವರಿಂದ ಈ ವಿಷಯಗಳನ್ನ ಕೇಳುವುದು. ನೀವು ಕೃಷ್ಣನ ಕುರಿತಾದ ಮಾತುಗಳನ್ನು ಕೇಳುವ ಅಭಿರುಚಿಯನ್ನು ಪಡ್ಕೊಂಡಿದ್ದೀರಿ ಎಂದು ನಾನು ನೋಡುತ್ತೇನೆ. ಆದ್ದರಿಂದ ನೀವು ಅತ್ಯಂತ ಅದೃಷ್ಟವಂತರು. ನೀವು ಮಾತ್ರವಲ್ಲದೆ ಅಂತಹ ಅಭಿರುಚಿಯನ್ನು ಜಾಗೃತಗೊಳಿಸಿದ ಯಾರಾದರೂ ಅತ್ಯಂತ ಅದೃಷ್ಟಶಾಲಿ ಎಂದು ಪರಿಗಣಿಸಲಾಗುತ್ತದೆ ಅಂತ ಹೇಳಿದ್ರೆ, ಯಾರೇ ಕೃಷ್ಣನ ಬಗ್ಗೆ ಕೇಳಲಿಕ್ಕೆ ಅಭಿರುಚಿಯನ್ನ ಬೆಳೆಸಿದ್ರೆ ಮಾತ್ರ ಅವ್ರು ತುಂಬಾ ಅದೃಷ್ಟಶಾಲಿ ಅಂತೇಳಿ ಚೈತನ್ಯ ಮಹಾಪ್ರಭುಗಳು ಆ ಪ್ರದ್ಯುಮ್ನ ಮಿಶ್ರರಿಗೆ ಹೇಳ್ತಾರೆ. ವರ್ಣ ಮತ್ತು ಆಶ್ರಮಗಳ ಪ್ರಕಾರ ತನ್ನ ನಿಯಂತ್ರಕ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸುವ ವ್ಯಕ್ತಿ, ಆದರೆ ಕೃಷ್ಣನ ಬಗ್ಗೆ ಸೂಕ್ತ ಪ್ರೀತಿಯನ್ನು ಬೆಳೆಸಿಕೊಳ್ಳದಿದ್ದರೆ ಅಥವಾ ಕೃಷ್ಣನ ಬಗ್ಗೆ ಕೇಳುವ ಮತ್ತು ಜಪಿಸುವ ಅಭಿರುಚಿಯನ್ನು ಜಾಗೃತಗೊಳಿಸದಿದ್ದರೆ ಅವನು ಖಂಡಿತವಾಗಿಯೂ ನಿಷ್ಫಲನಾಗಿ ಕೆಲಸ ಮಾಡುತ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದ್ರೆ ಶ್ರಮ ಏವಹಿ ಕೇವಲಂ, ನಾವು ಎಷ್ಟೇ ಯಶಸ್ಸು ಭೌತಿಕದಲ್ಲಿ ಪಡ್ಕೊಂಡಿದ್ರು ಕೂಡ ಅಲ್ಲಿ ಭಗವಂತನನ್ನ ಕೇಂದ್ರಿತವಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಎಲ್ಲ ವ್ಯರ್ಥ, ಶ್ರಮ ಇಡೀ ನಮ್ದು ವ್ಯರ್ಥ ಅಂತ ಹೇಳಿದಾಗೆ ನಿಷ್ಫಲವಾಗಿ ಕೆಲಸ ಮಾಡ್ತಾನೆ ಒಬ್ಬ ಅಂತ ಹೇಳ್ಕೊಂಡು ಹೇಳ್ತಾರೆ. ಶ್ರೀ ಚೈತನ್ಯ ಪ್ರಭುಗಳಿಂದ ಹೀಗೆ ಉಪದೇಶಿಸಲ್ಪಟ್ಟ ಪ್ರದ್ಯುಮ್ನ ಮಿಶ್ರರು ರಾಮಾನಂದರಾಯರ ಮನೆಗೆ ಹೋಗ್ತಾರೆ. ಅಲ್ಲಿ ರಾಮಾನಂದರಾಯರು ಸೇವಕರು ಅವರಿಗೆ ಕುಳಿತುಕೊಳ್ಳಲು ಸರಿಯಾದ ಸ್ಥಳವನ್ನ ನೀಡ್ತಾರೆ. ರಮಾನಂದರಾಯರನ್ನು ತಕ್ಷಣ ನೋಡಲು ಸಾಧ್ಯವಾಗದ ಪ್ರದ್ಯುಮ್ನ ಮಿಶ್ರನು ಸೇವಕನನ್ನು ವಿಚಾರಿಸಿದನಂದ್ರೆ, ಅವರು ರಮಾನಂದರಾಯರ ಮನೆಗೆ ಹೋದಾಗ ಅವರ ಸೇವಕ ಹೇಳ್ತಾನೆ, ಕೂತ್ಕೊಳ್ಳಿ, ಬರ್ತಾರೆ ಈಗ ಅಂತ ಹೇಳ್ಕೊಂಡು. ಆ ಸೇವಕನು ರಮಾನಂದರಾಯರು ಏನ್ ಮಾಡ್ತಿದ್ದಾರೆ ಅಂತ ವಿವರಿಸ್ದ ಅಂತ ಹೇಳಿದ್ರೆ, ಅವ್ರು ಬರ್ಲಿಕ್ಕೆ ಸ್ವಲ್ಪ ತಡ ಆಗ್ತದೆ, ನೀವು ಸ್ವಲ್ಪ ಕೂತ್ಕೊಳ್ಳಿ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇಬ್ಬರು ನೃತ್ಯ ಹುಡುಗಿಯರು, ತುಂಬಾ ಸುಂದರವಾದ ತುಂಬಾ ಚಿಕ್ಕ ಬಾಲಕಿಯರು ಬಂದಿದ್ದಾರೆ. ಅವರು ನೃತ್ಯ ಮತ್ತು ಹಾಡುಗಾರಿಕೆಯಲ್ಲಿ ಪರಿಣಿತರಾಗಿದ್ದಾರೆ. ಶ್ರೀಲ ರಮಾನಂದರಾಯರು ಆ ಇಬ್ಬರು ಹುಡುಗಿಯರನ್ನ ತಮ್ಮ ತೋಟದಲ್ಲಿ ಏಕಾಂತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ. ಅಲ್ಲಿ ಅವರು ತಮ್ಮ ನಾಟಕಕ್ಕಾಗಿ ರಚಿಸಿದ ಹಾಡುಗಳ ಪ್ರಕಾರ ನೃತ್ಯ ಮಾಡಲು ಕಲಿಸುತ್ತಿದ್ದಾರೆ ಮತ್ತು ನಿರ್ದೇಶಿಸುತ್ತಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಆ ರಮಾನಂದರಾಯರೇ ರಚಿಸಿರುವ ಒಂದು ನಾಟಕ, ಅದನ್ನ ಪ್ರಸ್ತುತಪಡಿಸ್ಲಿಕ್ಕೆ ಬೇಕಾಗಿ ಆ ನಾಟಕದಲ್ಲಿ ಇಬ್ಬರು ಬಾಲಕಿಯರನ್ನ ದೇವದಾಸಿ ಪಾತ್ರಕ್ಕೆ ಅವರು ರೆಡಿ ಮಾಡ್ಬೇಕಿತ್ತು. ಆ ಮಕ್ಕಳಿಗೆ ಅವರು ಏನು ಇದನ್ನ ಅಂದ್ರೆ ನಿರ್ದೇಶನ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಂಡು ಕಲಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ದಯವಿಟ್ಟು ಇಲ್ಲಿ ಕುಳಿತು ಕೆಲವು ಕ್ಷಣಗಳು ಕಾಯಿರಿ. ಅವರು ಬಂದ ತಕ್ಷಣ ನೀವು ಅವನಿಗೆ ನೀಡುವ ಯಾವುದೇ ಆದೇಶವನ್ನು ಅವನು ಕಾರ್ಯಗೊಳಿಸ್ತಾನೆ. ನೀವು ಅವ್ರು ಬಂದ್ಮೇಲೆ ನೀವೇನ್ ಇದಕ್ಕೆ ಯಾವ ಉದ್ದೇಶದಿಂದ ಬಂದಿದ್ದೀರಾ ಅದನ್ನ ಅವನು ಖಂಡಿತ ಮಾಡ್ತಾನೆ ಅಂತ ಹೇಳ್ತಾರೆ. ಪ್ರದ್ಯುಮ್ನ ಮಿಶ್ರ ಅಲ್ಲಿ ಕುಳಿತಿದ್ದಾಗ ರಮಾನಂದರಾಯ ಇಬ್ಬರು ಹುಡುಗಿಯರನ್ನು ಏಕಾಂತ ಸ್ಥಳಕ್ಕೆ ಕರೆದೊಯ್ತಾರೆ. ಶ್ರೀ ರಮಾನಂದರಾಯರು ತಮ್ಮ ಸ್ವಂತ ಕೈಯಿಂದ ಅವರ ದೇಹಗಳನ್ನು ಎಣ್ಣೆಯಿಂದ ಮಸಾಜ್ ಮಾಡಿ ನೀರಿನಿಂದ ಸ್ನಾನ ಮಾಡಿದರು.
ವಾಸ್ತವವಾಗಿ ರಮಾನಂದ ರಾಯರು ತಮ್ಮ ಸ್ವಂತ ಕೈಯಿಂದ ಅವರ ಇಡೀ ದೇಹಗಳನ್ನ ಶುದ್ಧೀಕರಿಸ್ತಾರೆ. ಅವರು ಇಬ್ಬರು ಯುವತಿಯರಿಗೆ ಉಡುಪು ಧರಿಸಿ ಅವರ ದೇಹಗಳನ್ನು ತನ್ನ ಕೈಯಿಂದ ಅಲಂಕರಿಸಿದರೂ ಅವನು ಬದಲಾಗದೆ ಉಳಿದನು. ಶ್ರೀಲ ರಮಾನಂದ ರಾಯರ ಮನಸ್ಸು ಹೀಗಿದೆ ಅಂತ ಹೇಳಿದ್ರೆ ಯಾವ್ದ್ ಅಂದ್ರೆ ಮನಸ್ಸು ಈಗ ಮುಕ್ತ ಆತ್ಮ ಅಂತವರಿಗೆ ಯಾವ್ದನ್ನ ನೋಡಿದ್ರೆ, ಈಗ ನಾವು ಭಗವದ್ಗೀತೆಯಲ್ಲಿ ಕೂಡ ನೋಡ್ತೇವೆ ಸ್ಥಿತಪ್ರಜ್ಞ ಅಂತ ಹೇಳಿದ್ರೆ ಅವನಿಗೆ ಯಾವ ರೀತಿ ಒಂದು ಮಣ್ಣಿನ ಹೆಂಟೆ ಆಗ್ಲಿ ಚಿನ್ನದ ಗಟ್ಟಿ ಆಗ್ಲಿ ಏನು ಸಿಕ್ಕಿದ್ರು ಎರಡನ್ನು ಸೇಮ್ ಆಗಿ ನೋಡ್ತಾನೆ. ಹಾಗೇನೆ ಶುಕ ಮುನಿಗಳು ಕೂಡ ಸ್ತ್ರೀಯರಾಗಿರ್ಲಿ ಅದು ಏನೇ ಯುವತಿಯರಾಗಿರ್ಲಿ ಏನಿದ್ರು ಅವ್ರಿಗೆ ನೋ ಎಫೆಕ್ಟ್, ಅವರಿಗೆ ಏನು ಪ್ರಭಾವನೆ ಬೀರೋದಿಲ್ಲ. ಅಂದ್ರೆ ಅವರು ಅದರ ಒಳಗಿರುವ ಆತ್ಮವನ್ನಷ್ಟೇ ನೋಡ್ತಾರೆ. ಆ ರೀತಿ ಇಲ್ಲಿ ರಮಾನಂದ ರಾಯರು ಕೂಡ ಅವರ ಮನಸ್ಸು ಆ ಚಿಕ್ಕ ಹುಡುಗಿಯರನ್ನ ಮುಟ್ಟುವಾಗ ಅವನು ಮರ ಅಥವಾ ಒಂದು ಕಲ್ಲನ್ನು ಮುಟ್ಟುವ ವ್ಯಕ್ತಿಯಂತೆ ಇರ್ತಾರೆ. ಏಕೆಂದರೆ ಅವನ ದೇಹ ಮತ್ತು ಮನಸ್ಸು ಯಾವುದೇ ಪರಿಣಾಮ ಬೀರಲಿಲ್ಲ. ಶ್ರೀಲ ರಮಾನಂದ ರಾಯರು ಆ ರೀತಿ ವರ್ತಿಸುತ್ತಿದ್ದರು, ಏಕೆಂದರೆ ಅವರು ಮೂಲ ಸ್ಥಾನದಲ್ಲಿ ಗೋಪಿಯರ ದಾಸಿಯಂತೆ ಭಾವಿಸಿದರು. ಅಂದ್ರೆ ಆ ಎರಡು ಬಾಲಕಿಯರು ಕೂಡ ಆ ಜಗನ್ನಾಥಪುರಿಯಲ್ಲಿ ಭಗವಂತನಿಗೆ ಒಂದು ಅವರ ಸೇವೆಯನ್ನ ಕೊಡ್ಲಿಕ್ಕೆ, ಅಂದ್ರೆ ಜಗನ್ನಾಥನನ್ನ ಖುಷಿಪಡಿಸ್ಲಿಕ್ಕೆ ಅವರು ನರ್ತನ ಮಾಡ್ಲಿಕ್ಕೆ ಬೇಕಾಗಿ ಮಾಡ್ತಾ ಇರುವಂತದ್ದು. ಹಾಗಿರುವಾಗ ಆ ಜಗನ್ನಾಥನನ್ನ ಖುಷಿಪಡಿಸುವವರು ಅವರ ಏನು ಆಪ್ತ ಭಕ್ತರು ಅಂತ ಹೇಳಿದ್ರೆ ಗೋಪಿಯರು. ಆ ಗೋಪಿಯರೇ ಇಲ್ಲಿ ಈ ಗೋಪಿಯರಾಗಿ ಇವರನ್ನ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಗೋಪಿಯರ ಸೇವೆ ನಾನ್ ಮಾಡ್ತಾ ಇದ್ದೇನೆ, ಆ ಗೋಪಿಯರಿಗೆ ನಾನು ದಾಸಿ ಆಗಿದ್ದೇನೆ, ಆ ಒಂದು ಭಾವದಿಂದ ಅಲ್ಲಿ ರಮಾನಂದ ರಾಯರು ಆ ಮಕ್ಕಳನ್ನ ರೆಡಿ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಯಾವ ಒಂದು ಅಲ್ಲಿ ಕೆಟ್ಟ ಭಾವನೆ ಚೂರ್ಸ ಮನಸ್ಸಿಗೆ ಬರೋದಿಲ್ಲ. ಅಂದ್ರೆ ತಾನೇ ಅವರ ದಾಸಿ, ಆ ಗೋಪಿಕೆಯರು ಭಗವಂತನನ್ನು ಖುಷಿಪಡಿಸ್ಲಿಕ್ಕೆ ಇರುವಂತವ್ರು, ಅವರ ದಾಸಿ ನಾನು, ಆ ದಾಸಿಯರನ್ನ ನಾನು ಸೇವೆ ಮಾಡ್ತಾ ಇದ್ದೇನೆ, ಆ ರೀತಿ ಅವರು ಮಾಡ್ತಾರೆ. ಹಾಗೆ ಇಬ್ಬರು ಹುಡುಗಿಯರನ್ನು ಗೋಪಿಯರೆಂದು ಪರಿಗಣಿಸ್ತಾರೆ. ಮತ್ತೆ ರಮಾನಂದ ರಾಯರು ಕೂಡ ಮೂಲತಃ ಅವರು ಸಾಮಾನ್ಯ ಅಲ್ಲ, ಅವರು ಒಂದು ಅಂದ್ರೆ ಅಷ್ಟಸಖಿ ಆ ರೀತಿ, ಅಂದ್ರೆ ಯಾರು ಈ ಒಂದು ಇದ್ರಲ್ಲಿ ಹಿಂದಿನ ಇದ್ರಲ್ಲಿ ಕೂಡ ಅವ್ರು ಇರ್ತಾರೆ. ಈ ಒಂದು ಗೌರಾಂಗ ಮಹಾಪ್ರಭುಗಳ ಒಂದು ಲೀಲೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದಿರುವಂತವ್ರು, ಹಿಂದಿನ ಒಂದು ಕೃಷ್ಣನ ಯುಗದಲ್ಲಿ ಕೂಡ ಅವರು ಒಬ್ಬರಾಗಿರ್ತಾರೆ. ಆ ರೀತಿ ಅವರು ಅನೇಕ ಒಂದು ಜನರ ಒಂದು ಸಂಗಮ, ಒಂದು ಸಮ್ಮಿಶ್ರವಾದ ಒಂದು ವ್ಯಕ್ತಿ ಅಂತೇಳಿ ಹೇಳಲಾಗ್ತದೆ ಇಲ್ಲಿ. ಹಾಗೆ ಅವರು ಆ ಒಂದು ಆಧ್ಯಾತ್ಮಿಕ ಒಂದು ನೆಲೆಯಲ್ಲಿ ನೋಡ್ತಾರೆ ಎಲ್ಲರನ್ನ ಕೂಡ ಅಂತೇಳಿ. ಹಾಗಾಗಿ ಅವರಿಗೆ ಏನು ಅನಿಸುದಿಲ್ಲ, ಗೋಪಿಯರ ಕೃಷ್ಣನ ಭಕ್ತರು, ಅವರ ಸೇವೆ ನಾನ್ ಮಾಡ್ತಾ ಇದ್ದೇನೆ ಅಷ್ಟೇ ಇರ್ತದೆ. ರಮಾನಂದ ರಾಯರು ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತರ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ರಮಾನಂದ ರಾಯರು ಅವರೆಲ್ಲರಲ್ಲಿ ವಿಶಿಷ್ಟರು ನೋಡಿ, ಅವರೆಲ್ಲರಲ್ಲಿ ವಿಶಿಷ್ಟರಂತೆ. ಆ ಚೈತನ್ಯ ಮಹಾಪ್ರಭುಗಳ ಭಕ್ತರಲ್ಲೇ ಅವರು ವಿಶಿಷ್ಟರು, ಯಾಕೆಂದರೆ ಅವರು ತಮ್ಮ ಪರಮಾನಂದ ಪ್ರೀತಿಯನ್ನ ತೀವ್ರ ಮಿತಿಗೆ ಹೇಗೆ ವಿಸ್ತರಿಸಬಹುದು ಎಂಬುದನ್ನ ತೋರಿಸ್ತಾ ಇದ್ರು. ರಮಾನಂದ ರಾಯರು ಇಬ್ಬರು ಹುಡುಗಿಯರಿಗೆ ನಾಟಕ ಪ್ರದರ್ಶನಗಳ ಮೂಲಕ ನೃತ್ಯ ಮಾಡುವುದು ಮತ್ತು ಅವರ ಹಾಡುಗಳ ಆಳವಾದ ಅರ್ಥವನ್ನ ವ್ಯಕ್ತಪಡಿಸುವುದು ಹೇಗೆ ಎಂದು ನಿರ್ದೇಶಿಸ್ತಾರೆ. ಅವರ ಮುಖಗಳು, ಕಣ್ಣುಗಳು, ದೇಹದ ಇತರ ಭಾಗಗಳ ಚಲನೆಗಳ ಮೂಲಕ ನಿರಂತರ ನೈಸರ್ಗಿಕ ಮತ್ತು ಪರಿವರ್ತನೆಯ ಆನಂದದ ಕ್ಷಣಗಳನ್ನು ಹೇಗೆ ವ್ಯಕ್ತಪಡಿಸಬೇಕೆಂದು ಅವರಿಗೆ ಕಲಿಸ್ತಾರೆ. ಅಂದ್ರೆ ಡ್ಯಾನ್ಸ್ ಯಾವ ರೀತಿ ಮಾಡ್ಬೇಕು, ನರ್ತನ ಅಂದ್ರೆ ಒಂದು ದೇವದಾಸಿ ಪದ್ಧತಿ ಅಂತ ಏನು ಇದೆ ಕೆಲವು ಈ ಒಂದು ಜಗನ್ನಾಥಪುರಿಯಲ್ಲಿ ಈಗ ಕೂಡ ಇದೆ ಅಂತ ಹೇಳ್ತಾರೆ. ಕೆಲವು ಜಾಗಗಳಲ್ಲಿ ದೇವದಾಸಿಯರು ಅಂತ ಹೇಳ್ತಾರೆ. ಅಂದ್ರೆ ದೇವರಿಗೆ ಖುಷಿ ಪಡಿಸುವಂತ ಒಂದು ಇದರಲ್ಲಿ ಕ್ರಿಯೆಯಲ್ಲಿ ಅವರನ್ನ ತೊಡಗಿಸಿಕೊಳ್ಳುವಂತದ್ದು. ಹಾಗೇನೆ ಇಲ್ಲಿ ಕೂಡ ಆ ನಾಟಕಕ್ಕೆ ತಕ್ಕನಾದ ಒಂದು ಹಾವ ಭಾವ, ಯಾವ ರೀತಿ ಆ ಒಂದು ಅಂಗಗಳ ಚಲನೆ ಆಗ್ಲಿ, ಆ ಕಣ್ಣುಗಳ ಚಲನೆ ಆಗ್ಲಿ ಯಾವ ರೀತಿ ಆಗ್ಬೇಕು ಅಂತ ಹೇಳಿ ಅವರಿಗೆ ಡೈರೆಕ್ಷನ್ ಕೊಡ್ತಾ ಇರ್ತಾರೆ. ರಮಾನಂದ ರಾಯರು ಕಲಿಸಿದ ಸ್ತ್ರೀಲಿಂಗ ಭಂಗಿಗಳು ಮತ್ತು ನೃತ್ಯಗಳ ಮೂಲಕ ಇಬ್ಬರು ಹುಡುಗಿಯರು ಭಗವಾನ್ ಜಗನ್ನಾಥನ ಮುಂದೆ ಈ ಎಲ್ಲ ಆನಂದದ ಅಭಿವ್ಯಕ್ತಿಗಳನ್ನ ನಿಖರವಾಗಿ ಪ್ರದರ್ಶಿಸ್ತಾರೆ. ನಂತರ ರಮಾನಂದ ರಾಯರು ಇಬ್ಬರು ಹುಡುಗಿಯರಿಗೆ ಭರ್ಜರಿ ಪ್ರಸಾದವನ್ನ ಉಣಿಸಿ ಯಾವುದೇ ತೊಂದರೆಗಳಿಲ್ಲದೆ ಅವರ ಮನೆಗಳಿಗೆ ಕಳುಹಿಸಿದರು. ಪ್ರತಿದಿನ ಅವರು ಇಬ್ಬರು ದೇವದಾಸಿಯರಿಗೆ ನೃತ್ಯ ತರಬೇತಿ ನೀಡ್ತಾ ಇರ್ತಾರೆ. ಯಾವಾಗಲೂ ಭೌತಿಕ ಇಂದ್ರಿಯ ತೃಪ್ತಿಯಲ್ಲೇ ಮನಸ್ಸು ಮಗ್ನವಾಗಿರುವ ಸಣ್ಣ ಜೀವಿಗಳಲ್ಲಿ ಯಾರು ಶ್ರೀ ರಮಾನಂದ ರಾಯರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಬಲ್ಲರು ಅಂತ ಹೇಳಿದ್ರೆ, ಇವರ ಈ ಒಂದು ಕ್ರಮವನ್ನ ಬೇರೆಯವರು ಭೌತಿಕದಲ್ಲಿ ಮುಳುಗಿರುವವರಿಗೆ ಅದು ಏನು ಅಂತ ಹೇಳಿ ಅಂದ್ಕೊಳ್ಬಹುದು. ಆದ್ರೆ ಅವರಿಗೆ ಆ ಒಂದು ಕೃಷ್ಣನ ಒಂದು ಜಗನ್ನಾಥನನ್ನ ತೃಪ್ತಿಪಡಿಸುವಂತ ಕೆಲಸದಲ್ಲಿ ಅವರಿಗೆ ನಾನು ಇದು ಟ್ರೈನಿಂಗ್ ಕೊಡ್ತಾ ಇದ್ದೇನೆ ಅಷ್ಟೇ ಅವ್ರು ಇರ್ತಾರೆ. ಆದ್ರೆ ಉಳಿದವರಿಗೆ ಅದು ಖಂಡಿತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ.
ಪ್ರದ್ಯುಮ್ನ ಮಿಶ್ರನ ಆಗಮನದ ಬಗ್ಗೆ ಸೇವಕನು ರಮಾನಂದರಾಯರಿಗೆ ತಿಳಿಸಿದಾಗ ರಮಾನಂದರಾಯರು ತಕ್ಷಣವೇ ಸಭೆಯ ಕೋಣೆಗೆ ಹೋದರು. ಅವನು ಪ್ರದ್ಯುಮ್ನ ಮಿಶ್ರನಿಗೆ ಪೂರ್ಣ ಗೌರವದಿಂದ ನಮಸ್ಕರಿಸಿ ನಂತರ ಬಹಳ ನಮ್ರತೆಯಿಂದ ಈ ಕೆಳಗಿನಂತೆ ಮಾತಾಡ್ತಾರೆ. ಸ್ವಾಮಿ, ನೀವು ಬಹಳ ಹಿಂದೆಯೇ ಇಲ್ಲಿಗೆ ಬಂದಿದ್ದೀರಿ, ಆದರೆ ಯಾರೂ ನನಗೆ ತಿಳಿಸಲಿಲ್ಲ. ಆದ್ದರಿಂದ ನಾನು ಖಂಡಿತವಾಗಿಯೂ ನಿಮ್ಮ ಕಮಲದ ಪಾದಗಳಲ್ಲಿ ಅಪರಾಧಿಯಾಗಿದ್ದೇನೆ ಅಂತೇಳಿ ಕೇಳ್ಕೊಳ್ತಾರೆ ಅವರು. ನಿಮ್ಮ ಆಗಮನದಿಂದ ನನ್ನ ಇಡೀ ಮನೆ ಶುದ್ಧವಾಗಿದೆ. ದಯವಿಟ್ಟು ನನಗೆ ಆದೇಶಿಸಿ, ನಾನು ನಿಮಗಾಗಿ ಏನು ಮಾಡಬಹುದು? ನಾನು ನಿಮ್ಮ ಸೇವಕ ಅಂತೇಳಿ ಪ್ರದ್ಯುಮ್ನ ಮಿಶ್ರರಿಗೆ ಅವರು ರಮಾನಂದರಾಯರು ಹೇಳ್ತಾರೆ. ಪ್ರದ್ಯುಮ್ನ ಮಿಶ್ರನು, ನಾನು ನಿಮ್ಮನ್ನು ನೋಡಲು ಬಂದಿದ್ದೇನೆ. ಈಗ ನಾನು ನಿಮ್ಮ ಗೌರವಾನ್ವಿತರನ್ನು ನೋಡಿ ನನ್ನನ್ನು ಶುದ್ಧೀಕರಿಸಿಕೊಂಡಿದ್ದೇನೆ ಎಂದು ಉತ್ತರಿಸ್ತಾರೆ. ಪ್ರದ್ಯುಮ್ನ ಮಿಶ್ರನು ತಡವಾಗಿರುವುದನ್ನು ಕಂಡ ಕಾರಣ ಅವನು ರಮಾನಂದರಾಯರಿಗೆ ಬೇರೇನನ್ನು ಹೇಳಲಿಲ್ಲ. ಬದಲಾಗಿ ಅವನಿಗೆ ವಿದಾಯ ಹೇಳಿ ತನ್ನ ಸ್ವಂತ ಮನೆಗೆ ಹಿಂದಿರುಗಿದನು. ಮರುದಿನ ಪ್ರದ್ಯುಮ್ನ ಮಿಶ್ರರು ಶ್ರೀ ಚೈತನ್ಯ ಮಹಾಪ್ರಭುಗಳ ಸನ್ನಿಧಿಗೆ ಬಂದಾಗ ಭಗವಂತನು ರಮಾನಂದರಾಯರಿಂದ ಕೃಷ್ಣನ ಬಗ್ಗೆ ಮಾತುಗಳನ್ನು ಕೇಳಿದ್ದೀರಾ ಅಂತ ಕೇಳ್ತಾರೆ. ಪ್ರದ್ಯುಮ್ನ ಮಿಶ್ರ ಹೇಳ್ತಾರೆ, ಅವರು ಶ್ರೀ ರಮಾನಂದರಾಯರ ಚಟುವಟಿಕೆಗಳನ್ನ ಈ ರೀತಿ ಆಯ್ತು. ನಾನು ಹೋದಾಗ ಅವರಿಗೆ ಆ 2 ಬಾಲಕಿಯರಿಗೆ ನೃತ್ಯ ಕಲಿಸುವ ಇದ್ರಲ್ಲಿ ಇದ್ರು ಅವರು, ಹಾಗಾಗಿ ಲೇಟ್ ಆಯ್ತು, ಆ ರೀತಿ ಎಲ್ಲ ಹೇಳ್ತಾರೆ. ಈ ಚಟುವಟಿಕೆಗಳನ್ನ ಕೇಳಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಾನು ಸನ್ಯಾಸಿ ಅಂತ ಹೇಳ್ತಾರೆ, ಮತ್ತು ನಾನು ಖಂಡಿತವಾಗಿಯೂ ನನ್ನನ್ನು ತ್ಯಾಗವೆಂದು ಪರಿಗಣಿಸುತ್ತೇನೆ. ಆದರೆ ಒಬ್ಬ ಮಹಿಳೆಯನ್ನು ನೋಡುವುದರ ಬಗ್ಗೆ ನಾನು ಏನು ಹೇಳಬೇಕು? ನಾನು ಒಬ್ಬ ಮಹಿಳೆಯ ಹೆಸರನ್ನು ಕೇಳಿದರೆ ನನ್ನ ಮನಸ್ಸು ಮತ್ತು ದೇಹದಲ್ಲಿ ಬದಲಾವಣೆಗಳನ್ನು ಅನುಭವಿಸುತ್ತೇನೆ. ಆದ್ದರಿಂದ ಒಬ್ಬ ಮಹಿಳೆಯನ್ನು ನೋಡಿ ಯಾರು ಕದಲದೆ ಇರಲು ಸಾಧ್ಯ? ಇದು ತುಂಬಾ ಕಷ್ಟ ಅಂತ ಹೇಳಿದ್ರೆ ಅಂತ ರಮಾನಂದರಾಯರ ಬಗ್ಗೆ ಅವರು ಅಂದ್ರೆ ಯಾರಿಗಾದ್ರೂ ಒಂದು ಸಾಮಾನ್ಯರಿಗೆ ಕೂಡ ಒಂದು ಮಹಿಳೆಯನ್ನ ಅಂದ್ರೆ ಒಂದು ಇದಾಗ್ತದೆ. ಆದ್ರೆ ರಮಾನಂದರಾಯರನ್ನ ಅಷ್ಟು ಏನು ಮನಸ್ಸು ಅವರದ್ದು ಕೆಟ್ಟ ಭಾವನೆಯಲ್ಲಿ ನೋಡುವುದಿಲ್ಲ ಅಂತ ಹೇಳಿ ಹೇಳ್ತಾ ಅವರನ್ನ ಇದ್ ಮಾಡ್ತಾರೆ. ರಮಾನಂದರಾಯರ ಕುರಿತಾದ ಈ ವಿಷಯವನ್ನು ಎಲ್ಲರೂ ದಯವಿಟ್ಟು ಕೇಳಿ, ಅವು ಅದ್ಭುತ ಮತ್ತು ಅಸಾಮಾನ್ಯವಾಗಿದ್ದರೂ ಅವುಗಳನ್ನು ಮಾತನಾಡಬಾರದು ಅಂತೇಳಿ ಹೇಳ್ತಾರೆ. ಇಬ್ಬರು ವೃತ್ತಿಪರ ನೃತ್ಯ ಹುಡುಗಿಯರು ಸುಂದರ ಮತ್ತು ಯೌವನದವರಾಗಿದ್ದಾರೆ. ಆದರೆ ಶ್ರೀ ರಮಾನಂದರಾಯರು ವೈಯಕ್ತಿಕವಾಗಿ ಅವರ ಇಡೀ ದೇಹವನ್ನ ಎಣ್ಣೆಯಿಂದ ಮಸಾಜ್ ಮಾಡ್ತಾರೆ. ಅವನು ಸ್ವತಃ ಅವರಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಆಭರಣಗಳಿಂದ ಅಲಂಕರಿಸುತ್ತಾನೆ. ಈ ರೀತಿಯಾಗಿ ಅವನು ಸ್ವಾಭಾವಿಕವಾಗಿಯೇ ಅವರ ದೇಹದ ಗುಪ್ತಾಂಗಗಳನ್ನ ನೋಡ್ತಾನೆ ಮತ್ತು ಮುಟ್ಟುತ್ತಾನೆ. ಆದಾಗ್ಯೂ ಶ್ರೀ ರಮಾನಂದರಾಯರ ಮನಸ್ಸು ಎಂದಿಗೂ ಬದಲಾಗುವುದಿಲ್ಲ. ಆದರೂ ಅವರು ಹುಡುಗಿಯರಿಗೆ ಪರಮಾನಂದದ ಎಲ್ಲ ರೂಪಾಂತರಗಳನ್ನ ದೈಹಿಕವಾಗಿ ಹೇಗೆ ವ್ಯಕ್ತಪಡಿಸಬೇಕೆಂದು ಕಲಿಸುತ್ತಾರೆ ಅಂತ ಹೇಳಿದ್ರೆ, ಕೇವಲ ಅವರ ಮನಸ್ಸಿನಲ್ಲಿ ಗೋಪಿಕೆಯರು ಭಗವಂತನ ಭಕ್ತರು, ಅವರ ಸೇವಕ ನಾನು ಅಷ್ಟೇ ಇರ್ತದೆ ಮನಸ್ಸಿನಲ್ಲಿ. ಅವನ ಮನಸ್ಸು ಮರ ಮತ್ತು ಕಲ್ಲಿನಂತೆ ಸ್ಥಿರವಾಗಿದೆ. ನಿಜಕ್ಕೂ ಅವನು ಅಂತಹ ಚಿಕ್ಕ ಹುಡುಗಿಯರನ್ನ ಮುಟ್ಟಿದಾಗಲೂ ಅವನ ಮನಸ್ಸು ಎಂದಿಗೂ ಬದಲಾಗುವುದಿಲ್ಲ ಎಂಬುದು ಅದ್ಭುತವಾಗಿದೆ. ಅಂದ್ರೆ ಒಂದು ಶುದ್ಧ ಭಕ್ತನ ಮನಸ್ಸು ಯಾವ ರೀತಿ ಇರ್ತದೆ ಅಂತೇಳಿ. ಅಂತಹ ಕಾರ್ಯಗಳಿಗೆ ಅಧಿಕಾರವು ರಮಾನಂದರಾಯರಿಗೆ ಮಾತ್ರ ವಿಶೇಷವಾಗಿದೆ. ಏಕೆಂದರೆ ಅವರ ದೇಹವು ಭೌತಿಕವಲ್ಲ. ಆ ಭೌತಿಕ ದೇಹ ಇದ್ದವರಿಗೆ ಮಾತ್ರ ಆ ರೀತಿ ಬದಲಾವಣೆಗಳೆಲ್ಲ ಆಗುವಂತದ್ದು. ಅವರು ಆಧ್ಯಾತ್ಮಿಕ ದೇಹ ಅಂದ್ರೆ ಅವರು ಸಾಮಾನ್ಯ ಅಲ್ಲ, ಅವರು ಇಲ್ಲಿಯವರಲ್ಲ, ಅವರು ಆಧ್ಯಾತ್ಮಿಕ ಲೋಕದಿಂದ ಈ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಅವರು ಕೂಡ ಒಂದು ಭಾಗಿಯಾಗಲು ಅಂತೇಳಿ ಇಲ್ಲಿ ಬಂದಿರುವಂತದ್ದು. ದೇಹವು ಭೌತಿಕವಲ್ಲ, ಆದರೆ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಅಸ್ತಿತ್ವವಾಗಿ ರೂಪಾಂತರಗೊಂಡಿದೆ ಎಂದು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಅವನು ಮಾತ್ರ, ಬೇರೆ ಯಾರು ಅವನ ಮನಸ್ಸಿನ ಸ್ಥಾನವನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಶಾಸ್ತ್ರದ ನಿರ್ದೇಶನಗಳ ವಿಷಯದಲ್ಲಿ ನಾನು ಊಹಿಸಬಲ್ಲೆ. ವೇದ ಗ್ರಂಥವಾದ ಶ್ರೀಮದ್ ಭಾಗವತವು ಈ ವಿಷಯದಲ್ಲಿ ನೇರ ಪುರಾವೆಯನ್ನ ನೀಡ್ತದೆ ಅಂತೇಳಿ ಹೇಳ್ತಾರೆ. ಅಲ್ಲಿ ಭಾಗವತಂನ ಶ್ಲೋಕ ಕೂಡ ಬರ್ತದೆ. ಅಂದ್ರೆ ಅಲ್ಲಿ ಒಂದು ಹರೇ ಕೃಷ್ಣ. ವ್ರಜವಧು ಸಂಗೆ ಕೃಷ್ಣೇರ ರಾಸಾದಿ ವಿಲಾಸ ಏಯಿ ಜನ ಕಹೇಶುನೆ ಕರಿಯ ವಿಶ್ವಾಸ, ಆ ರೀತಿ ಅಲ್ಲಿ ಹೇಳ್ತಾರೆ. ಆಮೇಲೆ ಒಂದು ಭಾಗವತಂ ಶ್ಲೋಕ ಕೂಡ ಬರ್ತದೆ. ಶ್ರೀ ಕೃಷ್ಣನ ಲೀಲೆಗಳನ್ನ ಗೋಪಿಯರೊಂದಿಗೆ ಅವನ ರಾಸ ನೃತ್ಯದಂತವುಗಳನ್ನ ಒಬ್ಬನು ಶ್ರದ್ಧೆಯಿಂದ ಕೇಳಿದಾಗ ಅಥವಾ ವಿವರಿಸಿದಾಗ ಅವನ ಹೃದಯದಲ್ಲಿನ ಕಾಮದ ಬಯಕೆಗಳ ಕಾಯಿಲೆ ಮತ್ತು ಭೌತಿಕ ಪ್ರಕೃತಿಯ 3 ಗುಣಗಳಿಂದ ಉಂಟಾಗುವ ತಳಮಳವು ತಕ್ಷಣವೇ ನಿವಾರಣೆಯಾಗುತ್ತದೆ ಮತ್ತು ಅವನು ಸಮಚಿತ್ತ ಮತ್ತು ಮೌನಿಯಾಗುತ್ತಾನೆ ಅಂತೇಳಿ ಹೇಳ್ತದೆ. ಅಂತ ಹೇಳಿದ್ರೆ ಬರುತ್ತೆ, ವಿಕ್ರೀಡಿತಂ ವ್ರಜ ವಧುಭೀರ್ ಇದಂ ಚ ವಿಷ್ಣು ಶ್ರದ್ಧಾನ್ವಿತೋ ನೃಷು ಮುಂದೆ ಬರ್ತದೆ, ಇಲ್ಲೇ ಬರ್ತದೆ. ಅತೀಂದ್ರಿಯವಾಗಿ ಸಮಚಿತ್ತನು ಕೃಷ್ಣನ ದಿವ್ಯ ಉಜ್ವಲ ಮಧುರ ಮತ್ತು ಆನಂದಮಯ ಪ್ರೇಮವನ್ನು ಸವಿಯುವ ಅಂತಹ ವ್ಯಕ್ತಿಯು ದಿನದ 24 ಗಂಟೆಗಳು ಕೃಷ್ಣನ ಲೀಲೆಗಳ ಮಾಧುರ್ಯದ ದಿವ್ಯ ಆನಂದದಲ್ಲಿ ಜೀವನವನ್ನು ಆನಂದಿಸಬಹುದು ಅಂತ ಹೇಳಿದ್ರೆ, ಅವನು ಭೌತಿಕದ ಸ್ವಲ್ಪ ಕೂಡ ಒಂದು ಜಾಡು ಇರಬಾರ್ದು ಅವನಲ್ಲಿ. ಹಾಗಿದ್ರೆ ಮಾತ್ರ ಕೃಷ್ಣನ ರಾಸಲೀಲೆಯಿಂದ ಅವನು
ಅಂದ್ರೆ ಆನಂದನಾಗ್ತಾನೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅತೀಂದ್ರಿಯವಾಗಿ ಸಮಚಿತ್ತ ವ್ಯಕ್ತಿಯು ನಂಬಿಕೆ ಮತ್ತು ಪ್ರೀತಿಯಿಂದ ಗೋಪಿಯರೊಂದಿಗೆ ತನ್ನ ರಾಸ ನೃತ್ಯದಲ್ಲಿ ಶ್ರೀಕೃಷ್ಣನ ಚಟುವಟಿಕೆಗಳ ಬಗ್ಗೆ ಸಾಕ್ಷಾತ್ಕಾರಗೊಂಡ ಆತ್ಮದಿಂದ ನಿರಂತರವಾಗಿ ಕೇಳುತ್ತಾನೆ ಅಥವಾ ಅಂತಹ ಚಟುವಟಿಕೆಗಳನ್ನ ವಿವರಿಸುವವನು ದೇವೋತ್ತಮ ಪರಮ ಪುರುಷನ ಪಾದಕಮಲಗಳಲ್ಲಿ ಸಂಪೂರ್ಣ ಅತೀಂದ್ರಿಯ ಭಕ್ತಿ ಸೇವೆಯನ್ನ ಪಡೆಯಬಹುದು. ಹೀಗೆ ಎಲ್ಲಾ ಭೌತಿಕ ವ್ಯಕ್ತಿಗಳ ಹೃದಯ ರೋಗವಾಗಿರುವ ಕಾಮಭರಿತ ಭೌತಿಕ ಆಸೆಗಳು ಅವನಿಗೆ ತ್ವರಿತವಾಗಿ ಮತ್ತು ಸಂಪೂರ್ಣವಾಗಿ ನಾಶವಾಗುತ್ತವೆ. ಅಂತಹ ಭಗವಂತನ ಕಾರ್ಯಚಟುವಟಿಕೆಗಳು ವಿಶ್ವಾತೀತ ಆಗಿರುವಂತದ್ದು. ಅದು ಅಂತ ಹೇಳಿದ್ರೆ ಅಷ್ಟು ಪ್ರಬುದ್ಧತೆ, ಅವನು ಭಕ್ತಿಯಲ್ಲಿ ಅಷ್ಟು ಪ್ರಬುದ್ಧನಾಗಿದ್ರೆ ಮಾತ್ರ ಅದು ಅವನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗೇನೆ ಹೇಳ್ತಾರೆ, ಅಂತ ಒಂದು ಆ ರಾಸಕ್ರೀಡೆಯ ಲೀಲಾ ಪ್ರಸಂಗಗಳನ್ನ ಒಬ್ಬ ಅಂದ್ರೆ ಕೇಳಿದ್ರೆ ಅವನು ಈ ಭೌತಿಕದಿಂದ ಎಲ್ಲ ಒಂದು ಭೌತಿಕ ಕಾಮನೆಗಳಿಂದ ಅವನು ಭೌತಿಕ ಕಾಮನೆಗಳು ತ್ವರಿತವಾಗಿ ಸಂಪೂರ್ಣವಾಗಿ ನಾಶವಾಗ್ತವೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟು ಭಕ್ತಿ ಇದ್ರೆ ಮಾತ್ರ ಅವನಿಗೆ ಅದರಲ್ಲಿ ಆ ಒಂದು ಇದನ್ನ ಆನಂದವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಶ್ರೀಲ ರೂಪ ಗೋಸ್ವಾಮಿಯ ಹೆಜ್ಜೆಗಳನ್ನು ಅನುಸರಿಸಿ ಅಲೌಕಿಕ ಸ್ಥಾನದಲ್ಲಿರುವ ವ್ಯಕ್ತಿಯು ಕೃಷ್ಣನ ರಾಸಲೀಲಾ ನೃತ್ಯವನ್ನ ಕೇಳಿ ಮಾತನಾಡಿದರೆ ಮತ್ತು ಮನಸ್ಸಿನಲ್ಲಿ ಹಗಲಿರುಳು ಭಗವಂತನ ಸೇವೆ ಮಾಡುವಾಗ ಯಾವಾಗಲೂ ಕೃಷ್ಣನ ಆಲೋಚನೆಗಳಲ್ಲಿ ಮಗ್ನನಾಗಿದ್ದರೆ ಫಲಿತಾಂಶದ ಬಗ್ಗೆ ನಾನು ಏನು ಹೇಳಲಿ? ಅದು ಆಧ್ಯಾತ್ಮಿಕವಾಗಿ ಉತ್ಕೃಷ್ಟವಾದದ್ದು, ಅದನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಅಂತಹ ವ್ಯಕ್ತಿಯು ಭಗವಂತನ ಶಾಶ್ವತವಾಗಿ ಮುಕ್ತನಾದ ಸಹಚರ ಮತ್ತು ಅವನ ದೇಹವು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿರುತ್ತವೆ. ಅವನು ಭೌತಿಕ ಕಣ್ಣುಗಳಿಗೆ ಗೋಚರಿಸುತ್ತಿದ್ದರೂ ಅವನು ಆಧ್ಯಾತ್ಮಿಕವಾಗಿ ನೆಲೆಗೊಂಡಿದ್ದಾನೆ. ಇಲ್ಲಿ ಇರ್ಬಹುದು ಭೌತಿಕದಲ್ಲಿ, ಆದ್ರೆ ಅವನು ಕಂಪ್ಲೀಟ್ ಆಧ್ಯಾತ್ಮಿಕ ಒಂದು ಇದರಲ್ಲಿ ದೃಷ್ಟಿಕೋನದಲ್ಲಿ ಇರ್ತಾನೆ ಮತ್ತು ಅವನ ಎಲ್ಲಾ ಚಟುವಟಿಕೆಗಳು ಆಧ್ಯಾತ್ಮಿಕವಾಗಿವೆ. ಕೃಷ್ಣನ ಇಚ್ಛೆಯಿಂದ ಅಂತಹ ಭಕ್ತನು ಆಧ್ಯಾತ್ಮಿಕ ದೇಹವನ್ನ ಹೊಂದಿದ್ದಾನೆ ಅಂತ ತಿಳಿಯಲಾಗುತ್ತದೆ ಅಂತ ಹೇಳ್ತಾರೆ. ಶ್ರೀಲ ರಮಾನಂದರಾಯರು ದೇವೋತ್ತಮನ ಸ್ವಯಂ ಪ್ರೇಮದ ಹಾದಿಯಲ್ಲಿದ್ದಾರೆ. ಆದ್ದರಿಂದ ಅವರು ತಮ್ಮ ಆಧ್ಯಾತ್ಮಿಕ ದೇಹದಲ್ಲಿದ್ದಾರೆ ಮತ್ತು ಅವರ ಮನಸ್ಸು ಭೌತಿಕವಾಗಿ ಪ್ರಭಾವಿತವಾಗುವುದಿಲ್ಲ. ನಾನು ರಮಾನಂದರಾಯರಿಂದ ಕೃಷ್ಣನ ಬಗ್ಗೆ ವಿಷಯಗಳನ್ನ ಕೇಳಿದ್ದೇನೆ. ಅಂತಹ ವಿಷಯಗಳನ್ನು ಕೇಳಲು ನೀವು ಬಯಸಿದರೆ ಮತ್ತೆ ಅವರ ಬಳಿಗೆ ಹೋಗಿ ಅಂತ ಹೇಳಿದ್ರೆ, ಚೈತನ್ಯ ಮಹಾಪ್ರಭು ಕೂಡ ರಮಾನಂದರಾಯರಿಂದ ಕೃಷ್ಣನ ಬಗ್ಗೆ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಭಗವಂತನಿಗೆ ಭಕ್ತರ ಬಾಯಿಂದ ಕೇಳಲಿಕ್ಕೆ ಖುಷಿ. ಆ ರೀತಿ ನಾವು ಸ್ತೋತ್ರ ಮಾಡ್ಬೇಕು ದೇವಸ್ಥಾನ ಮಂದಿರಕ್ಕೆ ಹೋಗುವಾಗ ಅಂತ ಹೇಳಿದ್ರೆ ನಾವು ಭಗವಂತನನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದೇವೆ ಅದನ್ನ ಭಕ್ತನ ಬಾಯಿಂದ ಕೇಳುವುದು ಅದನ್ನ ಇಷ್ಟಪಡ್ತಾರೆ ಭಗವಂತ ಅಂತ. ನೀವು ಅವನ ಮುಂದೆ ನನ್ನ ಹೆಸರನ್ನ ಉಲ್ಲೇಖಿಸಿ ಅವನು ನನ್ನನ್ನು ನಿನ್ನಿಂದ ಭಗವಾನ್ ಕೃಷ್ಣನ ಬಗ್ಗೆ ಕೇಳಲು ಕಳಿಸಿದ್ದಾನೆ ಎಂದು ಹೇಳಬಹುದು. ಅವನು ಸಭಾ ಕೊಠಡಿಯಲ್ಲಿರುವಾಗ ಬೇಗ ಹೋಗು. ಇದನ್ನು ಕೇಳಿದ ಪ್ರದ್ಯುಮ್ನ ಮಿಶ್ರನು ತಕ್ಷಣವೇ ಹೊರಟು ಹೋಗ್ತಾರೆ. ಪ್ರದ್ಯುಮ್ನ ಮಿಶ್ರರು ರಮಾನಂದರಾಯರ ಬಳಿಗೆ ಹೋಗಿ ಅವರು ರಮಾನಂದರಾಯರಿಗೆ ಗೌರವಯುತ ನಮಸ್ಕರಿಸಿ, ದಯವಿಟ್ಟು ನನಗೆ ಆಜ್ಞಾಪಿಸು, ನೀವು ಯಾವ ಉದ್ದೇಶಕ್ಕಾಗಿ ಬಂದಿದ್ದೀರಿ ಅಂತ ಕೇಳ್ತಾರೆ. ಆಗ ಪ್ರದ್ಯುಮ್ನ ಮಿಶ್ರರು ಶ್ರೀ ಚೈತನ್ಯ ಮಹಾಪ್ರಭುಗಳು ನನ್ನನ್ನು ನಿಮ್ಮಿಂದ ಶ್ರೀ ಕೃಷ್ಣನ ಬಗ್ಗೆ ವಿಷಯಗಳನ್ನ ಕೇಳಲು ಕಳಿಸಿದ್ದಾರೆ ಅಂತ ಉತ್ತರಿಸ್ತಾರೆ. ಇದನ್ನು ಕೇಳಿದ ರಮಾನಂದರಾಯರು ಪರಮಾನಂದ ಪ್ರೇಮದಲ್ಲಿ ಲೀನರಾಗ್ತಾರೆ ಮತ್ತು ಅತೀವವಾದ ಅಲೌಕಿಕ ಆನಂದದಿಂದ ಮಾತನಾಡಲು ಪ್ರಾರಂಭಿಸಿದರು ಅಂತ ಹೇಳಿದ್ರೆ ನಮ್ಗೆ ಭಗವದ್ಗೀತೆಯಲ್ಲಿ ಕೂಡ ಬರುತ್ತೆ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತ ಪರಸ್ಪರಂ ಅಂತೇಳಿ. ಆ ಭಕ್ತರಿಗೆ, ಶುದ್ಧ ಭಕ್ತರಿಗೆ ಭಗವಂತನ ಬಗ್ಗೆ ಎಷ್ಟು ಹೇಳಿದ್ರು ತೃಪ್ತಿ ಇಲ್ಲ, ಎಷ್ಟು ಕೇಳಿದ್ರು ತೃಪ್ತಿ ಇಲ್ಲ. ಆ ರೀತಿ ಅವರು ಅಲೌಕಿಕ ಆನಂದದಿಂದ ಮಾತನಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಸೂಚನೆಯನ್ನ ಅನುಸರಿಸಿ ನೀವು ಕೃಷ್ಣನ ಬಗ್ಗೆ ಕೇಳಲು ಬಂದಿದ್ದೀರಿ, ಇದು ನನ್ನ ದೊಡ್ಡ ಅದೃಷ್ಟ, ಇಲ್ಲದಿದ್ದರೆ ನನಗೆ ಅಂತಹ ಅವಕಾಶ ಹೇಗೆ ಸಿಗುತ್ತದೆ? ಹೀಗೆ ಹೇಳುತ್ತಾ ಶ್ರೀ ರಮಾನಂದರಾಯರು ಪ್ರದ್ಯುಮ್ನ ಮಿಶ್ರರನ್ನು ಒಂದು ಏಕಾಂತ ಸ್ಥಳಕ್ಕೆ ಕರ್ಕೊಂಡು ಹೋಗಿ, ನೀವು ನನ್ನಿಂದ ಯಾವ ರೀತಿಯ ಕೃಷ್ಣ ಕಥೆಯನ್ನ ಕೇಳಲು ಬಯಸ್ತೀರಿ ಅಂತ ಕೇಳ್ತಾರೆ. ಪ್ರದ್ಯುಮ್ನ ಮಿಶ್ರರು ಉತ್ತರಿಸ್ತಾರೆ, ನೀವು ವಿದ್ಯಾನಗರದಲ್ಲಿ ಮಾತನಾಡಿದ ಅದೇ ವಿಷಯಗಳ ಬಗ್ಗೆ ನನಗೆ ದಯವಿಟ್ಟು ಹೇಳಿ. ನೀವು ಚೈತನ್ಯ ಮಹಾಪ್ರಭುಗಳಿಗೂ ಸಹ ಬೋಧಕರು, ಇತರರ ಬಗ್ಗೆ ಏನು ಹೇಳಲಿ? ನಾನು ಕೇವಲ ಭಿಕ್ಷುಕ ಬ್ರಾಹ್ಮಣ ಮತ್ತು ನೀವು ನನ್ನ ಪೋಷಕ ಅಂತ ಹೇಳ್ತಾರೆ. ನನಗೆ ಹೇಗೆ ವಿಚಾರಿಸಬೇಕೆಂದು ತಿಳಿದಿಲ್ಲ, ಏಕೆಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂದು ನನಗೆ ತಿಳಿದಿಲ್ಲ. ನಾನು ಜ್ಞಾನದಲ್ಲಿ ಬಡವನಾಗಿರುವುದನ್ನು ನೋಡಿ ನಿನ್ನ ಸ್ವಂತ ಇಚ್ಛೆಯಿಂದ ನನಗೆ ಒಳ್ಳೆಯದನ್ನ ದಯೆಯಿಂದ ಹೇಳು ಅಂತೇಳಿ ಕೇಳ್ಕೊಳ್ತಾರೆ. ನಂತರ ರಮಾನಂದರಾಯರು ಕ್ರಮೇಣ ಕೃಷ್ಣನ ವಿಷಯಗಳ ಕುರಿತು ಮಾತನಾಡಲು ಪ್ರಾರಂಭಿಸ್ತಾರೆ. ಹೀಗೆ ಆ ವಿಷಯಗಳ ಅಲೌಕಿಕ ಮಧುರ ಸಾಗರವು ಕ್ಷೋಭೆಗೊಂಡಿತ್ತು. ಅವರು ವೈಯಕ್ತಿಕವಾಗಿ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದರು. ನಂತರ ನಿರ್ಣಾಯಕ ಹೇಳಿಕೆಗಳೊಂದಿಗೆ ಉತ್ತರಿಸಲು ಪ್ರಾರಂಭಿಸಿದರು. ಮಧ್ಯಾಹ್ನ ಬಂದಾಗಲೂ ವಿಷಯಗಳು ಮುಗಿತಾ ಇಲ್ಲ. ಮಾತನಾಡುವವರು ಮತ್ತು ಕೇಳುಗರು ಪರಮಾನಂದದ ಪ್ರೀತಿಯಲ್ಲಿ ಮಾತನಾಡಿದರು ಮತ್ತು ಕೇಳಿದರು. ಹೀಗಾಗಿ ಅವರು ತಮ್ಮ ದೈಹಿಕ ಪ್ರಜ್ಞೆಯನ್ನ ಮರೆತಾರೆ. ಹಾಗಾದರೆ ಅವರು ದಿನದ ಅಂತ್ಯವನ್ನು ಹೇಗೆ ಗ್ರಹಿಸಲು ಸಾಧ್ಯ?
ಅಂದ್ರೆ ದೈಹಿಕ ಪ್ರಜ್ಞೆ ನಮ್ಗೆ ಮಧ್ಯಾಹ್ನ ಆಯ್ತು ಊಟ ಮಾಡ್ಬೇಕು ಯಾವ್ದು ಪ್ರಜ್ಞೆ ಇಲ್ಲ ಅವರಿಗೆ. ಹಾಗಿರುವಾಗ ಇನ್ನು ರಾತ್ರಿ ಆಯ್ತು ಅಂತ ಹೇಳಿ ಹೇಗೆ ಗೊತ್ತಾಗ್ತದೆ ಅವರಿಗೆ? ಅದು ಕೂಡ ಗೊತ್ತಾಗಲ್ಲ. ಸೇವಕನು ಅವರಿಗೆ ದಿನವು ಈಗಾಗಲೇ ಮುಗಿದಿದೆ ಅಂತ ಹೇಳಿ ಹೇಳ್ತಾನೆ, ಅವನು ಎಚ್ಚರಿಸ್ತಾನೆ. ಆಯ್ತು, ಇವತ್ತಿನ ದಿನ ಮುಗೀತು. ನಂತರ ರಮಾನಂದರಾಯರು ಕೃಷ್ಣನ ಕುರಿತಾದ ತಮ್ಮ ಪ್ರವಚನಗಳನ್ನ ಕೊನೆಗೊಳಿಸ್ತಾರೆ. ರಮಾನಂದರಾಯರು ಪ್ರದ್ಯುಮ್ನ ಮಿಶ್ರರಿಗೆ ಬಹಳ ಗೌರವ ಸಲ್ಲಿಸಿ ಬೀಳ್ಕೊಡ್ತಾರೆ. ಪ್ರದ್ಯುಮ್ನ ಮಿಶ್ರರು ನಾನು ತುಂಬಾ ತೃಪ್ತನಾಗಿದ್ದೇನೆ ಎಂದು ಹೇಳ್ತಾರೆ. ಆಮೇಲೆ ಅವರು ಕೂಡ ನೃತ್ಯ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಮನೆಗೆ ಹಿಂದಿರುಗಿದ ನಂತರ ಪ್ರದ್ಯುಮ್ನ ಮಿಶ್ರ ಸ್ನಾನ ಮಾಡಿ ಊಟ ಮಾಡ್ತಾರೆ. ಸಂಜೆ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳನ್ನ ನೋಡ್ಲಿಕ್ಕೆ ಬರ್ತಾರೆ. ಅತ್ಯಂತ ಸಂತೋಷದಿಂದ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳನ್ನ ಪೂಜಿಸ್ತಾರೆ. ಭಗವಂತ ಕೇಳ್ತಾರೆ, ನೀವು ಕೃಷ್ಣನ ಬಗ್ಗೆ ವಿಷಯಗಳನ್ನ ಕೇಳಿದ್ದೀರಾ ಅಂತ ಹೇಳ್ಕೊಂಡು ಪ್ರದ್ಯುಮ್ನ ಮಿಶ್ರನ ಹೇಳ್ತಾರೆ, ನನ್ನ ಪ್ರೀತಿಯ ದೇವರೇ, ಕೃಷ್ಣನ ಕುರಿತಾದ ಮಾತುಗಳ ಅಮೃತ ಸಾಗರದಲ್ಲಿ ನನ್ನನ್ನು ಮುಳುಗಿಸಿದ್ದರಿಂದ ನೀನು ನನ್ನನ್ನು ನಿನಗೆ ಅತ್ಯಂತ ಋಣಿಯನ್ನಾಗಿಸಿದ್ದೀಯಾ ಅಂತ ಹೇಳ್ಕೊಂಡು ಹೇಳ್ತಾರೆ. ರಮಾನಂದ ರಾಯರ ಪ್ರವಚನಗಳನ್ನು ನಾನು ಸರಿಯಾಗಿ ವಿವರಿಸಲು ಸಾಧ್ಯವಿಲ್ಲ, ಏಕೆಂದರೆ ಅವರು ಸಾಮಾನ್ಯ ಮನುಷ್ಯರಲ್ಲ. ಅವರು ಭಗವಂತನ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿದ್ದಾರೆ. ರಮಾನಂದ ರಾಯರು ನನಗೆ ಹೇಳಿದ ಇನ್ನೊಂದು ವಿಷಯವಿದೆ. ಕೃಷ್ಣನ ಕುರಿತಾದ ಈ ಭಾಷಣಗಳಲ್ಲಿ ನನ್ನನ್ನು ಭಾಷಣಕಾರನೆಂದು ಪರಿಗಣಿಸಬೇಡಿ. ನಾನು ಏನು ಮಾತನಾಡುತ್ತೇನೋ ಅದು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು ಅವರಿಂದಲೇ ಸ್ವತಃ ಹೇಳಲ್ಪಟ್ಟಿದೆ. ತಂತಿ ವಾದ್ಯದಂತೆ ಅವರು ನನಗೆ ಏನು ಮಾತನಾಡುವಂತೆ ಮಾಡಿದರೂ ನಾನು ಕಂಪಿಸುತ್ತೇನೆ ಅಂತ ಹೇಳಿದ್ರೆ, ಚೈತನ್ಯ ಪ್ರಭುಗಳು ಹೇಳುವ ಎಲ್ಲ ಅದು ತಂತಿ ವಾದ್ಯದಂತೆ ಅಷ್ಟು ಕಂಪನ ಒಳಗಿಂದ ವೈಬ್ರೇಷನ್ ಆಗ್ತದೆ ಆ ಒಂದು ಭಗವಂತನ ಬಗ್ಗೆ ಕೇಳುವಾಗ ಅಂತೇಳಿ. ಈ ರೀತಿಯಾಗಿ ಭಗವಂತ ನನ್ನ ಬಾಯ ಮೂಲಕ ಕೃಷ್ಣ ಪ್ರಜ್ಞೆಯ ಆರಾಧನೆಯನ್ನ ಬೋಧಿಸಲು ಮಾತನಾಡುತ್ತಾನೆ. ನನ್ನೊಳಗೆ ನಾನ್ ಮಾತಾಡುದಲ್ಲ, ನನ್ನೊಳಗಿದ್ದು ಚೈತನ್ಯ ಮಹಾಪ್ರಭುಗಳೇ ನುಡಿಸ್ತಾರೆ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಭಗವಂತನ ಈ ಲೀಲೆಯನ್ನು ಯಾರು ಅರ್ಥ ಮಾಡಿಕೊಳ್ತಾರೆ ಅಂತೇಳಿ ಹೇಳ್ತಾರೆ. ರಮಾನಂದ ರಾಯರಿಂದ ನಾನು ಕೇಳಿರುವುದು ಕೃಷ್ಣನ ಕುರಿತಾದ ಪ್ರವಚನಗಳ ಅಮೃತ ಸಾಗರದಂತಿದೆ. ಭಗವಾನ್ ಬ್ರಹ್ಮನಿಂದ ಪ್ರಾರಂಭಿಸಿ ದೇವತೆಗಳು ಸಹ ಈ ಎಲ್ಲಾ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಯಾರಿಗೂ ನಮೇ ವಿದುಹು ಸುರಗಣಃ ಅಂತ ಹೇಳ್ತಾರೆ, ಯಾರಿಗೂ ಕೂಡ ಆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಭಗವಂತ, ನನ್ನ ಪ್ರೀತಿಯ ದೇವರೇ, ನೀನು ನನಗೆ ಕೃಷ್ಣ ಕಥಾ ಅಮೃತವನ್ನ ಕುಡಿಸಿದ್ದೀಯಾ, ಆದ್ದರಿಂದ ನಾನು ನಿನ್ನ ಪಾದಕಮಲಗಳಿಗೆ ಜನ್ಮಾಂತರಕ್ಕೂ ಮಾರಲ್ಪಟ್ಟಿದ್ದೇನೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಎಂದೆಂದಿಗೂ ನಾನು ನಿನಗೆ ಋಣಿ, ಆ ರೀತಿ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ರಮಾನಂದ ರಾಯರು ಅತ್ಯಂತ ವಿನಮ್ರತೆಯ ಗಣಿ, ಆದ್ದರಿಂದ ಅವರು ತಮ್ಮ ಮಾತುಗಳನ್ನು ಇನ್ನೊಬ್ಬರ ಬುದ್ಧಿಮತ್ತೆಗೆ ಕಾರಣವೆಂದು ಹೇಳಿದ್ದಾರೆ. ಈ ಭಕ್ತಿ ಸೇವೆಯಲ್ಲಿ ಮುಂದುವರಿದವರ ನೈಸರ್ಗಿಕ ಲಕ್ಷಣ ಇದು. ಅವರು ತಮ್ಮ ಸ್ವಂತ ಒಳ್ಳೆಯ ಗುಣಗಳ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡುವುದಿಲ್ಲ. ಅಷ್ಟೊಂದು ಗುಣಮಯ ಆಗಿದ್ರು ಕೂಡ, ಅವರು ಗುಣಪೂರ್ಣ ಆಗಿದ್ರು ಕೂಡ ತಮ್ಮ ಬಗ್ಗೆ ಏನು ಒಂದು ವೈಯಕ್ತಿಕವಾಗಿ ಅವ್ರು ಏನು ಹೇಳೋದಿಲ್ಲ. ರಮಾನಂದ ರಾಯರು ಪ್ರದ್ಯುಮ್ನ ಮಿಶ್ರರಿಗೆ ಉಪದೇಶಿಸಿದಾಗ ಬಹಿರಂಗಪಡಿಸಿದ ಅಲೌಕಿಕ ಗುಣಲಕ್ಷಣಗಳ ಒಂದು ಸಣ್ಣ ಭಾಗವನ್ನು ಮಾತ್ರ ನಾನು ವಿವರಿಸಿದ್ದೇನೆ ಅಂತೇಳಿ ಇಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ರಮಾನಂದ ರಾಯರು ಗೃಹಸ್ಥರಾಗಿದ್ದರೂ ಅವರು 6 ರೀತಿಯ ದೈಹಿಕ ಬದಲಾವಣೆಗಳ ನಿಯಂತ್ರಣದಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಏನಿದೆ ಆ ಒಂದು ಇದು ಅವರಿಗೆ ಇರ್ಲಿಲ್ಲ ಅಂತೇಳಿ ಸ್ಪಷ್ಟವಾಗಿ ತೂಕ ಇಳಿಸುವ ವ್ಯಕ್ತಿಯಾಗಿದ್ದರು. ಅವರು ಸನ್ಯಾಸಿ ಪದ್ಧತಿಯಲ್ಲಿರುವ ವ್ಯಕ್ತಿಗಳಿಗೂ ಸಲಹೆ ನೀಡ್ತಾರೆ. ರಮಾನಂದ ರಾಯರ ಅಲೌಕಿಕ ಗುಣಲಕ್ಷಣಗಳನ್ನ ಪ್ರದರ್ಶಿಸಲು ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರದ್ಯುಮ್ನ ಮಿಶ್ರರನ್ನು ಕೃಷ್ಣನ ಬಗ್ಗೆ ಪ್ರವಚನಗಳನ್ನು ಕೇಳಲು ಕಳಿಸ್ತಾರೆ. ಮತ್ತೆ ಅವರನ್ನ ಕಳಿಸ್ತಾರೆ. ದೇವೋತ್ತಮ ಪರಮಪುರುಷ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತರ ಗುಣಗಳನ್ನು ಹೇಗೆ ಪ್ರದರ್ಶಿಸಬೇಕೆಂದು ಚೆನ್ನಾಗಿ ತಿಳಿದಿದ್ದಾರೆ. ಅಂದ್ರೆ ಭಗವಂತ ಭಕ್ತರನ್ನ ಗ್ಲೋರಿಫೈ ಮಾಡ್ಲಿಕ್ಕೆ, ಅಂದ್ರೆ ಆ ಒಂದು ರಮಾನಂದ ರಾಯರಲ್ಲಿ ತುಂಬಿ ಇರುವ ಗುಣ ಅದನ್ನ ಬೇರೆಯವರಿಗೆ ತೋರಿಸಿಕೊಡ್ಬೇಕು. ಹಾಗಾಗಿ ಪ್ರದ್ಯುಮ್ನ ಮಿಶ್ರರನ್ನ ಅಲ್ಲಿ ಕಳಿಸಿ ಆ ಮೂಲಕ ಅದನ್ನ ಸ್ಪಷ್ಟಪಡಿಸ್ಬೇಕು ಅಂತೇಳಿ. ಆದ್ದರಿಂದ ಕಲಾತ್ಮಕ ವರ್ಣಚಿತ್ರಕಾರನಂತೆ ವರ್ತಿಸುತ್ತಾ ಅವರು ವಿವಿಧ ರೀತಿಯಲ್ಲಿ ಹಾಗೆ ಮಾಡುತ್ತಾರೆ ಮತ್ತು ಅದನ್ನು ತಮ್ಮ ವೈಯಕ್ತಿಕ ಲಾಭವೆಂದು ಪರಿಗಣಿಸುತ್ತಾರೆ. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಇನ್ನೊಂದು ಲಕ್ಷಣವಿದೆ. ಓ ಭಕ್ತರೇ, ಅವರು ತಮ್ಮ ಐಶ್ವರ್ಯ ಮತ್ತು ಗುಣಲಕ್ಷಣಗಳನ್ನ ಅಸಾಧಾರಣವಾಗಿ ಆಳವಾದರೂ ಹೇಗೆ ವ್ಯಕ್ತಪಡಿಸುತ್ತಾರೆ ಎಂಬುದನ್ನು ಎಚ್ಚರಿಕೆಯಿಂದ ಆಲಿಸಿ. ತ್ಯಾಗಿಗಳು ಮತ್ತು ವಿದ್ವಾಂಸರೆಂದು ಕರೆಯಲ್ಪಡುವವರ ಸುಳ್ಳು ಹೆಮ್ಮೆಯನ್ನು ಜಯಿಸಲು, ಅಂದ್ರೆ ಭಕ್ತಿಯಲ್ಲಿ ಇಲ್ಲದವರು ತ್ಯಾಗಿ ಅಂತ ಹೇಳ್ಕೊಳ್ತಾರೆ, ವಿದ್ವಾಂಸರು ಅಂತ ಹೇಳ್ಕೊಳ್ತಾರೆ, ಅದೆಲ್ಲ ಫಾಲ್ಸ್ ಈಗೋ ಅಂತ ಹೇಳ್ತಾರೆ. ಅಂತವರನ್ನ ಜಯಿಸ್ಬೇಕು. ಅವನು ನಿಜವಾದ ಧಾರ್ಮಿಕ ತತ್ವಗಳನ್ನ ಹರಡುತ್ತಾನೆ, ಅದಕ್ಕೋಸ್ಕರ ಅವರು ಧಾರ್ಮಿಕ ತತ್ವಗಳನ್ನ ಹರಡ್ತಾರೆ. ಶೂದ್ರ ಅಥವಾ ಕೆಳಜಾತಿ 4ನೇ ದರ್ಜೆಯ ಮನುಷ್ಯನ ಮೂಲಕವೂ ಸಹ ಅಂತ ಹೇಳ್ಕೊಂಡು ಭಗವಂತ ಹೇಗೆ ಅಂತ ಹೇಳಿದ್ರೆ, ಆ ಒಂದು ನಮ್ಮ ಇಲ್ಲಿ ಇರುವ ಆ ಫಾಲ್ಸ್ ಈಗೋ, ನಾನು ನನ್ನದು, ನನ್ನಿಂದ ಅಹಂ ಮಮೈತಿ ಆತರ ಏನೆಲ್ಲ ಇದೆ ಅದನ್ನ ಯಾರ ಮೂಲಕವಾದ್ರು ಅದಕ್ಕೆ ಆ ಧಾರ್ಮಿಕ ತತ್ವಗಳನ್ನ
ಆ ಒಂದು ಫಾಲ್ಸಿಗೆವನ್ನ ಜಯಿಸ್ಬೇಕು ಅಂತ ಹೇಳ್ಕೊಂಡು ಶೂದ್ರ ಆಗಿರ್ಬೋದು, ಕೆಳಜಾತಿಯವನಾಗಿರ್ಬೋದು, 4ನೇ ದರ್ಜೆ ಭಕ್ತ ಆಗಿರ್ಬೋದು, ಅಂತವ್ರ ಹತ್ರ ಕೂಡ ಭಗವಂತ ಮಾಡಿಸ್ತಾರೆ ಅಂತ ಹೇಳಿ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಭಕ್ತಿ ಸೇವೆ, ಪರಮಾನಂದ ಪ್ರೇಮ ಮತ್ತು ಪರಮ ಸತ್ಯದ ಬಗೆಗೆ ಬೋಧಿಸಿದರು. ಕೆಳ ಕುಟುಂಬದಲ್ಲಿ ಜನಿಸಿದ ಗೃಹಸ್ಥ ರಮಾನಂದ ರಾಯರನ್ನು ಭಾಷಣಕಾರರನ್ನಾಗಿ ಮಾಡಿದರು. ನಂತರ ಸ್ವತಃ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೇಷ್ಠ ಬ್ರಾಹ್ಮಣ ಸನ್ಯಾಸಿ ಮತ್ತು ಪರಿಶುದ್ಧ ಬ್ರಾಹ್ಮಣ ಪ್ರದ್ಯುಮ್ನ ಮಿಶ್ರ ಇವರಿಬ್ಬರು ರಮಾನಂದ ರಾಯರ ಕೇಳುಗರಾದರು ಅಂತ ಹೇಳ್ಕೊಂಡು, ಇನ್ನೊಂದು ಅಲ್ಲಿ ಬ್ರಾಹ್ಮಣ ಬರ್ತಾರೆ ಅವರು, ಮತ್ತೆ ಈ ಒಂದು ಪ್ರದ್ಯುಮ್ನ ಮಿಶ್ರ ಇವರಿಬ್ರು ಕೂಡ ರಮಾನಂದ ರಾಯರ ಕೇಳುಗರಾಗ್ತಾರೆ ಅಂತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ ಹರಿದಾಸ್ ಠಾಕೂರರ ಮೂಲಕ ಭಗವಂತನ ಪವಿತ್ರ ನಾಮದ ಮಹಿಮೆಯನ್ನ ಪ್ರದರ್ಶಿಸಿದರು. ಯಾವ ರೀತಿ ಅದನ್ನ ನೋಡುದಿಲ್ಲ ಅಂತ ಭಕ್ತಿ ಭಾವಗ್ರಾಹಿ ಜನಾರ್ದನ, ಯಾರಿಗೆ ಆ ಭಕ್ತಿ ಭಾವ ಇದೆ ಅಂತವರ ಮೂಲಕ, ಅದು ಮುಸ್ಲಿಂ ಕುಟುಂಬದಲ್ಲೇ ಹುಟ್ಟಿದವನಾಗಿರ್ಲಿ ಯಾರೇ ಆಗಿರ್ಲಿ ಅಂತವರನ್ನ ಸೆಲೆಕ್ಟ್ ಮಾಡ್ತಾನೆ ಭಗವಂತ, ಅವನ ಸಾಧನವನ್ನಾಗಿ ಮಾಡ್ತಾನೆ ಅಂತ ಹೇಳ್ಕೊಂಡು. ಹಾಗೆ ಮೂಲಕ ಭಗವಂತನ ಪವಿತ್ರ ನಾಮದ ಮಹಿಮೆಯನ್ನ ಪ್ರದರ್ಶಿಸಿದರು. ಅದೇ ರೀತಿ ಬಹುತೇಕ ಮುಸ್ಲಿಮರಾಗಿ ಮತಾಂತರಗೊಂಡಿದ್ದ ಸನಾತನ ಗೋಸ್ವಾಮಿಯ ಮೂಲಕ ಭಕ್ತಿ ಸೇವೆಯ ಸಾರವನ್ನ ಅವರು ಪ್ರದರ್ಶಿಸಿದರು. ಅಷ್ಟೇ ಅಲ್ಲದೆ ನೋಡಿ, ಎಷ್ಟೋ ಅವರು ಆ ಒಂದು ಮೈಯಲ್ಲಿ ತುರಿಕೆಯ ಒಂದು ಕೀವು ಆತರ ಬರುವಂತ ಒಂದು ರೋಗವನ್ನ ಕೂಡ ಪಡಿತಾರೆ. ಓ ಭಗವಂತನ ಕರುಣೆ, ನಮ್ಗೆ ಅನುಗ್ರಹ ಇದೆ, ಹಾಗಾದ್ರೆ ನಾನು ಯಾಕೆ ಆತರ ಎಲ್ಲ ರೋಗಕ್ಕೆ ನರಳ್ಬೇಕು? ಖಂಡಿತ ಇಲ್ಲ. ಅದು ಕೂಡ ನಮ್ಮನ್ನ ಮತ್ತೆ ಮತ್ತೆ ಶುದ್ಧ ಪರಿಶುದ್ಧರನ್ನಾಗಿ ಮಾಡ್ಲಿಕ್ಕೆ, ಮತ್ತು ನಾವು ಭಗವಂತನ ಕಡೆಗೆ ತುಂಬಾ ನಮ್ರತೆ ನಮ್ಗೆ ಬರ್ಬೇಕು, ಅದಕ್ಕೋಸ್ಕರ ಭಗವಂತ ಆ ರೀತಿ ಎಲ್ಲ ಮಾಡ್ತಾರೆ ಅಲ್ಲಿ. ಆಮೇಲೆ ಶ್ರೀಲ ರೂಪ ಗೋಸ್ವಾಮಿ ಅಲ್ಲಿ ಹೇಳ್ತಾರೆ, ಮತಾಂತರಗೊಂಡಿದ್ದ ಸನಾತನ ಗೋಸ್ವಾಮಿಯ ಮೂಲಕ ಭಕ್ತಿ ಸೇವೆಯ ಸಾರವನ್ನ ಅವರು ಪ್ರದರ್ಶಿಸ್ತಾರೆ. ಅಲ್ಲದೆ ಶ್ರೀಲ ರೂಪ ಗೋಸ್ವಾಮಿಯ ಮೂಲಕ ಭಗವಂತನು ವೃಂದಾವನದ ಪರಮಾನಂದದ ಪ್ರೇಮ ಮತ್ತು ಅಲೌಕಿಕ ಲೀಲೆಗಳನ್ನ ಸಂಪೂರ್ಣವಾಗಿ ಪ್ರದರ್ಶಿಸ್ತಾರೆ ಅಂತೇಳಿ. ಇದನ್ನೆಲ್ಲ ಪರಿಗಣಿಸಿದ್ರೆ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಳವಾದ ಯೋಜನೆಗಳನ್ನು ಯಾರು ಅರ್ಥ ಮಾಡಿಕೊಳ್ಳಬಲ್ಲರು? ಭಗವಂತ ಅಚಿಂತ್ಯ ಅಂತ ಹೇಳ್ತೇವೆ ನಾವು. ಭಗವಂತನನ್ನು ನಮ್ಮ ಈ ಒಂದು ಭೌತಿಕದ ಒಂದು ಮೆದುಳಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಂತ ಯೋಜನೆ ಭಗವಂತನದ್ದಾಗಿರ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಚಟುವಟಿಕೆಗಳು ಅಮೃತ ಸಾಗರದಂತೆ. ಈ ಸಾಗರದ ಒಂದು ಹನಿ ಕೂಡ 3 ಲೋಕಗಳನ್ನ ಮುಳುಗಿಸಬಹುದು. ಓ ಭಕ್ತರೇ, ಪ್ರತಿದಿನ ಶ್ರೀ ಚೈತನ್ಯ ಚರಿತಾಮೃತದ ಅಮೃತವನ್ನು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ಸವಿಯಿರಿ. ಏಕೆಂದರೆ ಹಾಗೆ ಮಾಡುವುದರಿಂದ ಒಬ್ಬರು ಲೌಕಿಕ ಆನಂದದಲ್ಲಿ ಲೀನರಾಗಬಹುದು ಅಂತ ಹೇಳಿದ್ರೆ ಇದನ್ನ ನಾವು ಪ್ರತಿದಿನ ಸವಿಬೇಕು. ನಮ್ಗೆ ಈ ಒಂದು ಅವಕಾಶ ಮಂಗಳೂರು ಇಸ್ಕಾನ್ ಅಲ್ಲಿ ನಾಮನಿಷ್ಠ ಪ್ರಭುಜಿ ಅವರು ನಮ್ಗೆ ಒದಗಿಸಿಕೊಟ್ಟಿದ್ದಾರೆ. ನಾವು ಪುಸ್ತಕ ಎಲ್ಲ ತಗೊಂಡು ಎಷ್ಟೋ ಸಮಯ ಆಗಿದ್ರು ಕೂಡ ಅದನ್ನ ಓಪನ್ ಮಾಡಿ ಓದುವಷ್ಟು ನಮ್ಗೆ ಸಮಯದ ಅಭಾವ ಅಂತ ಹೇಳಿ ಇರ್ತಾ ಇದ್ವು. ಆದ್ರೆ ಈ ಒಂದು ಇದ್ರಲ್ಲಿ ನಮ್ಗೆ ಅವಕಾಶ ಸಿಕ್ಕಿ ನಾವು ಅದರ ಅಮೃತವನ್ನ ನಾವು ಕೂಡ ಸವಿತಾ ಇದ್ದೇವೆ. ಇಲ್ಲಿ ಹೇಳ್ತಾರೆ, ಎಲ್ಲ ಭಕ್ತರೇ ಪ್ರತಿದಿನ ಈ ಅಮೃತವನ್ನ ಚೈತನ್ಯ ಮಹಾಪ್ರಭುಗಳ ಲೀಲೆಯನ್ನ ಸವಿರಿ. ಏಕೆಂದರೆ ಹಾಗೆ ಮಾಡುವುದರಿಂದ ಒಬ್ಬರು ಅಲೌಕಿಕ ಆನಂದದಲ್ಲಿ ಲೀನರಾಗಬಹುದು ಮತ್ತು ಭಕ್ತಿ ಸೇವೆಯ ಸಂಪೂರ್ಣ ಜ್ಞಾನವನ್ನ ಪಡೆಯಬಹುದು ಅಂತ. ಹೀಗೆ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಪರಿಶುದ್ಧ ಭಕ್ತರಾದ ಸಹಚರರೊಂದಿಗೆ ಭಕ್ತಿ ಪಂಥವನ್ನು ಹಲವು ವಿಧಗಳಲ್ಲಿ ಬೋಧಿಸುವ ಮೂಲಕ ಜಗನ್ನಾಥಪುರಿಯಲ್ಲಿ ಅಂದ್ರೆ ನೀಲಾಚಲ ಅಲೌಕಿಕ ಆನಂದವನ್ನ ಅನುಭವಿಸ್ತಾರೆ. ಬಂಗಾಳದ ಒಬ್ಬ ಬ್ರಾಹ್ಮಣನು ಶ್ರೀ ಚೈತನ್ಯ ಮಹಾಪ್ರಭುಗಳ ಗುಣಲಕ್ಷಣಗಳ ಬಗ್ಗೆ ಒಂದು ನಾಟಕವನ್ನ ಬರೀತಾರಂತೆ, ಬಂಗಾಳದ ಒಬ್ಬ ಬ್ರಾಹ್ಮಣ. ಮತ್ತು ಅದನ್ನ ಭಗವಂತನನ್ನು ಕೇಳುವಂತೆ ಪ್ರೇರೇಪಿಸಲು ತನ್ನ ಹಸ್ತಪ್ರತಿಯೊಂದಿಗೆ ಬರ್ತಾನೆ ಅಂತ ಹೇಳಿದ್ರೆ, ನಮ್ಗೆ ಒಬ್ಬರ ಮೇಲೆ ಪ್ರಭಾವ ಬೀರಿದ್ರೆ ಅವ್ರ ಬಗ್ಗೆ ನಾನೇನೋ ಬರಿಬೇಕು ಅಂತ ಹೇಳ್ಕೊಂಡು ನಾವು ಬರಿತೇವೆ. ಆ ರೀತಿ ಒಬ್ಬ ಬ್ರಾಹ್ಮಣ ಚೈತನ್ಯ ಮಹಾಪ್ರಭುಗಳ ಆ ಗುಣಲಕ್ಷಣಗಳ ಬಗ್ಗೆ ಒಂದು ನಾಟಕವನ್ನ ಬರಿತಾನೆ. ಅದನ್ನ ಕೊಡ್ಬೇಕು ಅಂತ ಹೇಳ್ಕೊಂಡು ಬರ್ತಾನೆ. ಆ ಬ್ರಾಹ್ಮಣನಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತರಲ್ಲಿ ಒಬ್ಬರಾದ ಭಗವಾನ್ ಆಚಾರ್ಯರ ಪರಿಚಯವಿತ್ತು. ಆದ್ದರಿಂದ ಅವರನ್ನು ಜಗನ್ನಾಥಪುರಿಯಲ್ಲಿ ಭೇಟಿಯಾದ ನಂತರ ಬ್ರಾಹ್ಮಣರು ಭಗವಾನ್ ಆಚಾರ್ಯರ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸ್ತಾರೆ. ಮೊದಲು ಬ್ರಾಹ್ಮಣರು ಭಗವಾನ್ ಆಚಾರ್ಯರನ್ನು ನಾಟಕ ಕೇಳಲು ಪ್ರೇರೇಪಿಸ್ತಾರೆ ಮತ್ತು ನಂತರ ಇತರ ಅನೇಕ ಭಕ್ತರು ಭಗವಾನ್ ಆಚಾರ್ಯರೊಂದಿಗೆ ಅದನ್ನ ಕೇಳಲು ಸೇರಿಕೊಳ್ತಾರೆ. ಆ ಭಗವಾನ್ ಆಚಾರ್ಯರ ಮನೆಯಲ್ಲಿ ತಾನು ಬರೆದಿರುವ ನಾಟಕವನ್ನ ಅವರು ಹೇಳ್ತಾರೆ, ಅಂದ್ರೆ ಕೇಳಿ ನಾನು ಈ ರೀತಿ ಬರ್ದಿದ್ದೇನೆ ಅಂತ ಹೇಳ್ಕೊಂಡು ಅದನ್ನ ಕೇಳಿಕೆ ಅಲ್ಲಿ ಉಳಿದವರು ಕೂಡ ಸೇರಿಕೊಳ್ತಾರೆ. ಎಲ್ಲ ವೈಷ್ಣವರು ನಾಟಕಗಳನ್ನ ಹೊಗಳ್ತಾರೆ, ತುಂಬಾ ಚೆನ್ನಾಗಿದೆ ಅಂತ. ಶ್ರೀ ಚೈತನ್ಯ ಮಹಾಪ್ರಭುಗಳು ನಾಟಕವನ್ನ ಕೇಳಬೇಕೆಂದು ಅವ್ರು ಬಯಸ್ತಾರೆ. ಇಲ್ಲ, ಅವರಿಗೆ ಕೂಡ ಕೇಳಿಸ್ಬೇಕು, ತುಂಬಾ ಚೆನ್ನಾಗಿದೆ ಅಂತೇಳಿ ಹೇಳ್ತಾರೆ. ವಾಡಿಕೆಯಂತೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹಾಡು, ಪದ್ಯ, ಸಾಹಿತ್ಯ ರಚನೆ ಅಥವಾ ಕವಿತೆಯನ್ನು ರಚಿಸಿದ ಯಾರಾದರೂ
ಅದನ್ನು ಮೊದಲು ಸ್ವರೂಪ ದಾಮೋದರ ಗೋಸ್ವಾಮಿಗೆ ತರಬೇಕಾಗಿತ್ತು ಅಂತ ಹೇಳಿದ್ರೆ ಅಂದ್ರೆ ಅವರ ಆಪ್ತ ಕಾರ್ಯದರ್ಶಿ ಆಗಿರ್ತಾರೆ ಸ್ವರೂಪ ದಾಮೋದರ ಗೋಸ್ವಾಮಿ, ಅವರಿಗೆ ಬಂದು ತೋರಿಸ್ಬೇಕು ಮೊದಲಿಗೆ. ಅವರು ಓಕೆ ಹೇಳಿದ್ರೆ ಮಾತ್ರ ಮತ್ತೆ ಚೈತನ್ಯ ಮಹಾಪ್ರಭುಗಳಲ್ಲಿಗೆ ತಗೊಂಡು ಹೋಗುವಂತದ್ದು. ಹಾಗೆ ಸ್ವರೂಪ ದಾಮೋದರ ಗೋಸ್ವಾಮಿ ಅವರು ಇದನ್ನ ರವಾನಿಸಿದರೆ ಅದನ್ನು ಚೈತನ್ಯ ಮಹಾಪ್ರಭುಗಳಿಗೆ ಕೇಳಲು ಅರ್ಪಿಸಬಹುದು. ಭಕ್ತಿ ಪಂಥದ ತತ್ವಗಳಿಗೆ ವಿರುದ್ಧವಾದ ಅಲೌಕಿಕ ಮಧುರತೆಗಳು ಅತಿಕ್ರಮಿಸಲ್ಪಟ್ಟಿವೆ ಎಂಬ ಸುಳಿವು ಇದ್ದರೆ, ಅಂದ್ರೆ ಅದರಲ್ಲಿ ಯಾವುದು ಕೂಡ ಬಿಯಾಂಡ್ ದ ಲೆವೆಲ್ ಇರಬಾರ್ದು, ಆ ಒಂದು ಇದರ ಒಳಗೆ ಇದರಲ್ಲಿ ಪರಿಧಿಯಲ್ಲಿ ಇರ್ಬೇಕದು ಅಂತ ಇದಾದ್ರೆ ಮಾತ್ರ ಅದನ್ನ ಓದ್ಲಿಕ್ಕೆ ಪರ್ಮಿಷನ್ ಇರ್ತದೆ. ಹಾಗೆ ಭಕ್ತಿ ಪಂಥದ ತತ್ವಗಳಿಗೆ ವಿರುದ್ಧವಾಗಿ ಅಲೌಕಿಕ ಮಧುರತೆಗಳು ಅತಿಕ್ರಮಿಸಲ್ಪಟ್ಟಿವೆ ಎಂಬ ಸುಳಿವು ಇದ್ದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅದನ್ನು ಸಹಿಸುತ್ತಿರಲಿಲ್ಲ ಮತ್ತು ತುಂಬಾ ಕೋಪಗೊಳ್ತಾ ಇರ್ತಾರೆ. ಆದ್ದರಿಂದ ಸ್ವರೂಪ ದಾಮೋದರರು ಮೊದಲು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಏನು ಕೇಳ್ತಾ ಇರ್ಲಿಲ್ಲ. ಮೊದ್ಲು ಅವ್ರು ಕೇಳ್ತಾರೆ, ಅಲ್ಲಿಗೆ ನಾನ್ ಕೇಳಲಿ ಅಂತ ಅವರನ್ನೇನ್ ಕೇಳಿಕ್ ಹೋಗ್ತಾ ಇರ್ಲಿಲ್ಲ. ಭಗವಂತನು ಈ ಶಿಷ್ಟಾಚಾರವನ್ನು ನಿಯಂತ್ರಕ ತತ್ವವನ್ನಾಗಿ ಮಾಡಿದನು. ಭಗವಾನ್ ಆಚಾರ್ಯರು ನಾನ್ ಕೇಳುದಿಲ್ಲ, ಫಸ್ಟ್ ನೀನ್ ಕೇಳು, ನೀನ್ ಕೇಳಿದ್ ಸರಿ ಇದ್ರೆ ಮಾತ್ರ ನನ್ಗೆ ತಂದ್ರೆ ಸಾಕು ಅಂತ ಹೇಳಿ ಅವರಿಗೆ ಇದನ್ನ ಕೊಟ್ಟಿರ್ತಾರೆ. ಭಗವಾನ್ ಆಚಾರ್ಯರು ಸ್ವರೂಪ ದಾಮೋದರ ಗೋಸ್ವಾಮಿಗೆ ಸಲ್ಲಿಸಿದರು. ಒಬ್ಬ ಒಳ್ಳೆಯ ಬ್ರಾಹ್ಮಣನು ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಅಸಾಧಾರಣವಾಗಿ ಉತ್ತಮವಾಗಿ ಸಂಯೋಜಿಸಲ್ಪಟ್ಟಂತೆ ಕಾಣುವ ನಾಟಕವನ್ನ ಸಿದ್ಧಪಡಿಸಿದ್ದಾನೆ ಅಂತೇಳಿ ಹೇಳ್ತಾರೆ. ಮೊದಲು ನೀನು ಅದನ್ನು ಕೇಳು ಮತ್ತು ಅದು ನಿನ್ನ ಮನಸ್ಸಿಗೆ ಸ್ವೀಕಾರಾರ್ಹವಾಗಿದ್ದರೆ ನಾನು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಅದನ್ನು ಕೇಳಲು ಬೇಡಿಕೊಳ್ಳುತ್ತೇನೆ ಅಂತ ಹೇಳ್ತಾರೆ. ಸ್ವರೂಪ ದಾಮೋದರ ಗೋಸ್ವಾಮಿ ಉತ್ತರಿಸ್ತಾರೆ ಅದಕ್ಕೆ, ಪ್ರಿಯ ಭಗವಾನ್ ಆಚಾರ್ಯರೇ, ನೀವು ತುಂಬಾ ಉದಾರವಾದಿ ಗೋಪಾಲಕರು. ಕೆಲವೊಮ್ಮೆ ಯಾವುದೇ ರೀತಿಯ ಕಾವ್ಯಗಳನ್ನು ಕೇಳುವ ಬಯಕೆಗೆ ನಿಮ್ಮೊಳಗೆ ಜಾಗೃತಗೊಳ್ಳುತ್ತದೆ. ಕವಿಗಳೆಂದು ಕರೆಯಲ್ಪಡುವವರ ಬರಹಗಳಲ್ಲಿ ಸಾಮಾನ್ಯವಾಗಿ ಅತೀಂದ್ರಿಯ ಮಧುರಗಳನ್ನು ಅತಿಕ್ರಮಿಸುವ ಸಾಧ್ಯತೆ ಇದೆ. ಮಧುರಗಳು ನಿರ್ಣಾಯಕ ತಿಳುವಳಿಕೆಗೆ ವಿರುದ್ಧವಾಗಿ ಹೋದಾಗ ಯಾರು ಅಂತಹ ಕಾವ್ಯವನ್ನು ಕೇಳಲು ಇಷ್ಟಪಡುವುದಿಲ್ಲ. ಅದು ಅತಿರೇಕಕ್ಕೆ ಹೋಗ್ಬೋದು, ಆ ಒಂದು ಭಾವನೆ ವ್ಯಕ್ತಪಡಿಸುವಾಗ ಸ್ವಲ್ಪ ಅತಿರೇಕಕ್ಕೆ ಹೋಗಬಹುದು. ಆ ತರ ಎಲ್ಲ ಇದ್ರೆ ಇಲ್ಲಿ ಯಾರು ಅಂತ ಕಾವ್ಯವನ್ನ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ ಅಂತೇಳಿ. ಅತೀಂದ್ರಿಯ ಮಧುರತೆ ಮತ್ತು ಅತೀಂದ್ರಿಯ ಮಧುರತೆಗಳ ಅತಿಕ್ರಮಣದ ಬಗ್ಗೆ ಜ್ಞಾನವಿಲ್ಲದ ಕವಿ ಎಂದು ಕರೆಯಲ್ಪಡುವವನು ಭಕ್ತಿ ಸೇವೆಯ ತೀರ್ಮಾನಗಳ ಸಾಗರವನ್ನು ದಾಟಲು ಸಾಧ್ಯವಿಲ್ಲ. ವ್ಯಾಕರಣ ನಿಯಂತ್ರಕ ತತ್ವಗಳ ತಿಳಿಯದ, ಅಂದ್ರೆ ಒಂದು ನಾಟಕ ಏನಾದ್ರೂ ಬರಿಬೇಕಾದ್ರೆ ಅವನು ವ್ಯಾಕರಣ ಗೊತ್ತಿರ್ಬೇಕು, ಮತ್ತೆ ಎಲ್ಲ ಅದರಲ್ಲಿ ಮಾತ್ರೆಗಳು ಅದು ಇದು ಏನೋ ಇರತ್ತೆ, ಅದನ್ನೆಲ್ಲ ಗೊತ್ತಿದ್ದು ಅವನು ಬರಿಬೇಕು. ಒಂದೊಳ್ಳೆ ಅವನು ವ್ಯಾಕರಣ ನಿಯಂತ್ರಕ ತತ್ವಗಳನ್ನು ತಿಳಿಯದವ, ರೂಪಕ ಅಲಂಕಾರಗಳ ಪರಿಚಯ ಇಲ್ಲದವ, ವಿಶೇಷವಾಗಿ ನಾಟಕದಲ್ಲಿ ಬಳಸಲಾಗುವ ಅಲಂಕಾರಗಳ ಪರಿಚಯವಿಲ್ಲದ ಮತ್ತು ಶ್ರೀಕೃಷ್ಣನ ಲೀಲೆಗಳನ್ನು ಹೇಗೆ ಪ್ರಸ್ತುತಪಡಿಸಬೇಕೆಂದು ತಿಳಿಯದ ಕವಿಯನ್ನು ಖಂಡಿಸಲಾಗ್ತದೆ. ಅಂತವರನ್ನ ಅವರು ಭೌತಿಕದ ಒಂದು ಯಾರದಾದ್ರ ಬಗ್ಗೆ ಬರಿಬಹುದು ಹೊರತು ಭಗವಂತನ ಬಗ್ಗೆ ಆ ರೀತಿ ಬರೀಲಿಕ್ಕೆ ಅಲ್ಲಿ ಪರ್ಮಿಷನ್ ಇಲ್ಲ, ಅದನ್ನ ಖಂಡಿಸಲಾಗ್ತದೆ. ಇದಲ್ಲದೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ಅರ್ಥ ಮಾಡಿಕೊಳ್ಳುವುದು ವಿಶೇಷವಾಗಿ ಕಷ್ಟಕರವಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳನ್ನು ತನ್ನ ಜೀವನ ಮತ್ತು ಆತ್ಮವೆಂದು ಸ್ವೀಕರಿಸಿದವನು ಭಗವಾನ್ ಕೃಷ್ಣನ ಲೀಲೆಗಳನ್ನು ಅಥವಾ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ವಿವರಿಸಬಹುದು. ಅತೀಂದ್ರಿಯ ಜ್ಞಾನವಿಲ್ಲದ ಮತ್ತು ಪುರುಷ ಮತ್ತು ಮಹಿಳೆಯ ನಡುವಿನ ಸಂಬಂಧಗಳ ಬಗ್ಗೆ ಬರೆಯುವ ವ್ಯಕ್ತಿಯ ಕಾವ್ಯವನ್ನು ಕೇಳುವುದು ಅತೃಪ್ತಿಯನ್ನು ಉಂಟು ಮಾಡುತ್ತದೆ ಅಂತ ಹೇಳಿದ್ರೆ, ಈ ಒಂದು ಅಲೌಕಿಕ ಒಂದು ಆಧ್ಯಾತ್ಮಿಕ ಜ್ಞಾನ ಇಲ್ಲದೆ ಕೇವಲ ಒಂದು ಭೌತಿಕದ ಒಂದು ಪಂಡಿತ ಆಗಿದ್ದವನು ಮಹಿಳೆ ಮತ್ತು ಪುರುಷರ ನಡುವೆ ಬರೆಯುವಂತ ಒಂದು ಇದನ್ನ ಕಾವ್ಯ ಅದು ಯಾರಿಗೆ ಕೂಡ ಈ ಒಂದು ಇದ್ರಲ್ಲಿ ಇದ್ದವರು ಆಧ್ಯಾತ್ಮಿಕದಲ್ಲಿ ಇದ್ದವರಿಗೆ ಅದು ಖುಷಿಯನ್ನ ಕೊಡೋದಿಲ್ಲ, ಅದು ಅತೃಪ್ತಿಯನ್ನೇ ಉಂಟು ಮಾಡುವಂತದ್ದು. ಆದ್ರೆ ಪರಮಾನಂದದ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿರುವ ಭಕ್ತನ ಮಾತುಗಳನ್ನ ಕೇಳುವುದು ಅದು ಅಪಾರ ಸಂತೋಷವನ್ನ ಉಂಟು ಮಾಡ್ತದೆ ಅಂತೇಳಿ ಹೇಳ್ತಾರೆ. ನಾಟಕಗಳನ್ನು ಬರೆಯುವ ಮಾನದಂಡವನ್ನ ರೂಪ ಗೋಸ್ವಾಮಿ ನಿಗದಿಪಡಿಸಿದ್ದಾರೆ. ಒಬ್ಬ ಭಕ್ತನು ತನ್ನ 2 ನಾಟಕಗಳ ಪರಿಚಯಾತ್ಮಕ ಭಾಗಗಳನ್ನ ಕೇಳಿದರೆ ಅವು ಅವನ ಅಲೌಕಿಕ ಆನಂದವನ್ನ ಹೆಚ್ಚಿಸುತ್ತದೆ. ಸ್ವರೂಪ ದಾಮೋದರರ ವಿವರಣೆಯ ಹೊರತಾಗಿಯೂ ಭಗವಾನ್ ಆಚಾರ್ಯರು ದಯವಿಟ್ಟು ಒಮ್ಮೆ ನಾಟಕವನ್ನ ಕೇಳಿ, ನೀವು ಅದನ್ನ ಕೇಳಿದರೆ ಅದು ಒಳ್ಳೆಯದೋ ಕೆಟ್ಟದೋ ಎಂದು ನೀವು ಪರಿಗಣಿಸಬಹುದು ಅಂತ ಹೇಳ್ಕೊಂಡು ಭಗವಾನ್ ಆಚಾರ್ಯರು ಸ್ವರೂಪ ದಾಮೋದರರಿಗೆ ಒತ್ತಾಯಿಸ್ತಾರೆ. ಭಗವಾನ್ ಆಚಾರ್ಯರು 2 ಅಥವಾ 3 ದಿನಗಳ ಕಾಲ ನಿರಂತರವಾಗಿ ಸ್ವರೂಪ ದಾಮೋದರ ಗೋಸ್ವಾಮಿಯನ್ನ ಕಾವ್ಯವನ್ನ ಕೇಳಲು ಕೇಳಿಕೊಳ್ತಾರೆ. ಅವರ ಪದೇ ಪದೇ ವಿನಂತಿಸಿದ್ದರಿಂದ ಸ್ವರೂಪ ದಾಮೋದರ ಗೋಸ್ವಾಮಿ ಬಂಗಾಳದ ಬ್ರಾಹ್ಮಣರು ಬರೆದ ಕಾವ್ಯವನ್ನು ಕೇಳಲಿಕ್ಕೆ ಬಯಸ್ತಾರೆ. ಸ್ವರೂಪ ದಾಮೋದರ ಗೋಸ್ವಾಮಿ ಇತರ ಭಕ್ತರೊಂದಿಗೆ ಕಾವ್ಯವನ್ನ ಕೇಳಲು ಕುಳಿತುಕೊಳ್ತಾರೆ ಮತ್ತು ನಂತರ ಕವಿ ಪರಿಚಯಾತ್ಮಕ ಪದ್ಯವನ್ನ ಓದಲು ಪ್ರಾರಂಭಿಸ್ತಾರೆ. ದೇವೋತ್ತಮ ಪರಮ ಪುರುಷನು ಚಿನ್ನದ ಬಣ್ಣವನ್ನು ಧರಿಸಿ ದೇಹದ ಆತ್ಮನಾಗಿ ಭಗವಾನ್ ಜಗನ್ನಾಥನೆಂದು ಹೆಸರಿಸಲ್ಪಟ್ಟಿದ್ದಾನೆ. ಅವನ ಅರಳಿದ ಕಮಲದ ಕಣ್ಣುಗಳು ವ್ಯಾಪಕವಾಗಿ ವಿಸ್ತರಿಸಲ್ಪಟ್ಟಿವೆ. ಹೀಗೆ ಅವನು ಜಗನ್ನಾಥಪುರಿಯಲ್ಲಿ ಕಾಣಿಸಿಕೊಂಡು ಮಂದ ವಸ್ತುವಿಗೆ ಜೀವ ತುಂಬಿದ್ದಾನೆ.
ಆ ಭಗವಂತ ಶ್ರೀ ಕೃಷ್ಣ ಚೈತನ್ಯ ದೇವ ನಿಮಗೆ ಎಲ್ಲಾ ಶುಭಗಳನ್ನು ದಯಪಾಲಿಸಲಿ ಅಂತೇಳಿ ಹೇಳ್ತಾರೆ. ಅವಾಗ ಅಲ್ಲಿದ್ದವರೆಲ್ಲರೂ ಶ್ಲೋಕವನ್ನ ಕೇಳಿದಾಗ ಅವರೆಲ್ಲರೂ ಕವಿಯನ್ನು ಶ್ಲಾಘಿಸ್ತಾರೆ. ಆದ್ರೆ ಸ್ವರೂಪ ದಾಮೋದರ ಗೋಸ್ವಾಮಿ ದಯವಿಟ್ಟು ಈ ಶ್ಲೋಕವನ್ನ ವಿವರಿಸಿ ಅಂತ ಕೇಳ್ಕೊಳ್ತಾರೆ. ಕವಿ ಹೇಳ್ತಾರೆ, ಭಗವಾನ್ ಜಗನ್ನಾಥನು ಅತ್ಯಂತ ಸುಂದರವಾದ ದೇಹ ಮತ್ತು ಅಸಾಧಾರಣವಾದ ಸಮಾಧಿ ಹೊಂದಿದ ಶ್ರೀ ಚೈತನ್ಯ ಮಹಾಪ್ರಭು ಆ ದೇಹದ ಒಡೆಯ ಅಂತ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ನೀಲಾಚಲದಲ್ಲಿ ಅಂದ್ರೆ ಜಗನ್ನಾಥಪುರಿಯಲ್ಲಿ ಇಡೀ ಮಂದ ಭೌತಿಕ ಜಗತ್ತನ್ನ ಆಧ್ಯಾತ್ಮಿಕಗೊಳಿಸಲು ಕಾಣಿಸಿಕೊಂಡಿದ್ದಾರೆ ಅಂತೇಳಿ ಹೇಳ್ತಾರೆ. ಇದನ್ನ ಕೇಳಿ ಅಲ್ಲಿದ್ದವರೆಲ್ಲ ಬಹಳ ಸಂತೋಷ ಪಡ್ತಾರೆ. ಆದ್ರೆ ತುಂಬಾ ದುಃಖಿತರಾಗಿದ್ದ ಸ್ವರೂಪ ದಾಮೋದರರು ಮಾತ್ರ ನೋವಿನಿಂದ ತೀವ್ರ ಕೋಪದಿಂದ ಮಾತನಾಡ್ಲಿಕ್ಕೆ ಪ್ರಾರಂಭಿಸ್ತಾರಂತೆ. ನೀನು ಮೂರ್ಖ, ಅವನ್ ಹೇಳ್ತಾರೆ ಅವರು, ನೀನು ನಿನ್ನ ಮೇಲೆ ದುರದೃಷ್ಟವನ್ನ ತರ್ತಾ ಇದೀಯಾ. ಯಾಕೆಂತ ಹೇಳಿದ್ರೆ ನಿನ್ನ ಇಬ್ಬರು ಪ್ರಭುಗಳಾದ ಜಗನ್ನಾಥ ದೇವ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಅಸ್ತಿತ್ವದ ಬಗ್ಗೆ ನಿನಗೆ ತಿಳಿದಿಲ್ಲ ಮತ್ತು ನಿನಗೆ ಅವರಲ್ಲಿ ನಂಬಿಕೆ ಕೂಡ ಇಲ್ಲ ಅಂತ ಹೇಳ್ತಾರೆ. ಭಗವಾನ್ ಜಗನ್ನಾಥನು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಮತ್ತು ಅಲೌಕಿಕ ಆನಂದದಿಂದ ತುಂಬಿದ್ದಾನೆ. ಆದರೆ ನೀವು ಅವನನ್ನು ಭಗವಂತನ ಜಡ ಬಾಹ್ಯ ಶಕ್ತಿಯಿಂದ ಕೂಡಿದ ಮಂದ ವಿನಾಶಕಾರಿ ದೇಹಕ್ಕೆ ಹೋಲಿಸಿದ್ದೀರಿ ಅಂತ ಹೇಳ್ತಾರೆ. 6 ಐಶ್ವರ್ಯಗಳಿಂದ ತುಂಬಿರುವ ದೇವೋತ್ತಮ ಪರಮ ಪುರುಷ ಶ್ರೀ ಚೈತನ್ಯ ಮಹಾಪ್ರಭು ಅವರನ್ನು ನೀವು ಸಾಮಾನ್ಯ ಜೀವಿ ಮಟ್ಟದಲ್ಲಿ ಇರಲು ಲೆಕ್ಕ ಹಾಕಿದ್ದೀರಿ. ಅವರನ್ನು ಪರಮ ಅಗ್ನಿ ಎಂದು ತಿಳಿಯುವ ಬದಲು ನೀವು ಅವರನ್ನು ಕಿಡಿಯಾಗಿ ಸ್ವೀಕರಿಸಿದ್ದೀರಿ. ಅಂದ್ರೆ ಭಗವಂತ ವಿಭು, ಆದ್ರೆ ನೀವಿಲ್ಲಿ ಅವರನ್ನು ಒಂದು ಕಿಡಿ ಅಂತೇಳಿ ಸ್ವೀಕರಿಸಿದ್ದೀರಿ ಅಂತೇಳಿ ಹೇಳ್ತಾರೆ. ಸ್ವರೂಪ ದಾಮೋದರರು ಮುಂದುವರಿಸಿ ಹೇಳ್ತಾರೆ, ನೀವು ಭಗವಾನ್ ಜಗನ್ನಾಥ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಅಪರಾಧ ಮಾಡಿರುವುದರಿಂದ ನೀವು ನರಕ ಯಾತನೆ ತಲುಪಿವಿರಿ. ಪರಮ ಸತ್ಯವನ್ನ ಹೇಗೆ ವಿವರಿಸಬೇಕೆಂದು ನಿಮ್ಗೆ ತಿಳಿದಿಲ್ಲ, ಆದರೂ ನೀವು ಹಾಗೆ ಮಾಡಲು ಪ್ರಯತ್ನಿಸಿದ್ದೀರಿ. ಆದ್ದರಿಂದ ನಿಮ್ಮನ್ನು ಖಂಡಿಸಬೇಕು ಅಂತೇಳಿ ಹೇಳ್ತಾರೆ. ನೀವು ಸಂಪೂರ್ಣ ಭ್ರಮೆಯಲ್ಲಿದ್ದೀರಿ, ಯಾಕೆಂದರೆ ನೀವು ಅವರ ಪ್ರಭುತ್ವದ ಭಗವಾನ್ ಜಗನ್ನಾಥ್ ಅಥವಾ ಶ್ರೀ ಚೈತನ್ಯ ಮಹಾಪ್ರಭು ದೇಹ ಮತ್ತು ಆತ್ಮದ ನಡುವೆ ವ್ಯತ್ಯಾಸವನ್ನ ಗುರುತಿಸಿದ್ದೀರಿ. ಅದು ದೊಡ್ಡ ಅಪರಾಧ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ದೇಹ ಬೇರೆ, ಆತ್ಮ ಬೇರೆ ಅಲ್ಲ. ಭಗವಂತ ಇಡೀ ಅವರ ಒಂದು ಇದು ಶರೀರ ಸಚ್ಚಿದಾನಂದ ಶರೀರ, ಆತ್ಮ ದೇಹ ಒಂದೇ ಅವರದ್ದು. ದೇವರ ಪರಮ ಪುರುಷನ ದೇಹ ಮತ್ತು ಆತ್ಮಗಳ ನಡುವೆ ಯಾವುದೇ ಸಮಯದಲ್ಲೂ ವ್ಯತ್ಯಾಸವಿಲ್ಲ. ಅವರ ವೈಯಕ್ತಿಕ ಗುರುತು ಮತ್ತು ಅವರ ದೇಹವು ಆನಂದದಾಯಕ ಆಧ್ಯಾತ್ಮಿಕ ಶಕ್ತಿಯಿಂದ ಜ್ಞಾನಾನಂದಮಯವಾಗಿರುವಂತಹ ಶಕ್ತಿಯಿಂದ ಕೂಡಿ ಮಾಡಲ್ಪಟ್ಟಿದೆ. ಅವುಗಳ ನಡುವೆ ವ್ಯತ್ಯಾಸವಿಲ್ಲ. ದೇವೋತ್ತಮ ಪರಮ ಪುರುಷನ ದೇಹ ಮತ್ತು ಆತ್ಮದ ನಡುವೆ ಯಾವುದೇ ಸಮಯದಲ್ಲಿ ವ್ಯತ್ಯಾಸ ಆಗುವುದಿಲ್ಲ ಅಂತ ಹೇಳಿ, ವ್ಯತ್ಯಾಸವಿಲ್ಲ ಅಂತ ಹೇಳ್ತಾರೆ. ಓ ನನ್ನ ಪ್ರಭುವೆ, ನಿನ್ನ ಈಗಿನ ಶಾಶ್ವತ ಆನಂದ ಮತ್ತು ಜ್ಞಾನ ರೂಪಕ್ಕಿಂತ ಶ್ರೇಷ್ಠವಾದ ರೂಪವನ್ನು ನಾನು ಕಾಣುವುದಿಲ್ಲ. ಆಧ್ಯಾತ್ಮಿಕ ಆಕಾಶದಲ್ಲಿ ನಿನ್ನ ನಿರಾಕಾರ ಬ್ರಹ್ಮ ಪ್ರಕಾಶದಲ್ಲಿ ಸಾಂದರ್ಭಿಕ ಬದಲಾವಣೆ ಮತ್ತು ಆಂತರಿಕ ಶಕ್ತಿಯ ಕ್ಷೀಣತೆ ಇರುವುದಿಲ್ಲ. ನನ್ನ ಭೌತಿಕ ದೇಹ ಮತ್ತು ಇಂದ್ರಿಯಗಳ ಬಗ್ಗೆ ನನಗೆ ಹೆಮ್ಮೆ ಇದ್ದರೂ ನಿನ್ನ ಪ್ರಭುತ್ವವು ವಿಶ್ವ ಅಭಿವ್ಯಕ್ತಿಗೆ ಕಾರಣವಾದ್ದರಿಂದ ನಾನು ನಿನಗೆ ಶರಣಾಗುತ್ತೇನೆ. ಆದರೂ ನೀನು ವಸ್ತುವಿನಿಂದ ಅಸ್ಪೃಶ್ಯ ಅಂತ ಹೇಳ್ತಾರೆ. ಆದರೂ ನೀನು ಈ ವಸ್ತುವಿನಿಂದ ಅಸ್ಪೃಶ್ಯ ಅಂತ ಹೇಳ್ತಾರೆ. ಪರಮ ಸತ್ಯ ದೇವೋತ್ತಮ ಪರಮ ಪುರುಷ ಅಲೌಕಿಕ ಆನಂದದಿಂದ ತುಂಬಿದ್ದಾನೆ. 6 ಆಧ್ಯಾತ್ಮಿಕ ಐಶ್ವರ್ಯಗಳನ್ನ ಸಂಪೂರ್ಣವಾಗಿ ಹೊಂದಿದ್ದಾನೆ ಮತ್ತು ಭೌತಿಕ ಶಕ್ತಿಯ ಒಡೆಯನಾಗಿದ್ದಾನೆ. ಯಾವಾಗಲೂ ಅತೃಪ್ತನಾಗಿರುವ ಸಣ್ಣ ಬದ್ಧ ಆತ್ಮವು ಭೌತಿಕ ಶಕ್ತಿಯ ಒಂದು ಸೇವಕ. ಜೀವರ ಸ್ವರೂಪ ಕೃಷ್ಣರ ನಿತ್ಯದಾಸ ಅಂತ ಹೇಳಿದ್ರೆ ಆ ರೀತಿ ಪರಮ ನಿಯಂತ್ರಕನಾದ ದೇವೋತ್ತಮ ಪರಮ ಪುರುಷನು ಯಾವಾಗಲೂ ಅಲೌಕಿಕ ಆನಂದದಿಂದ ತುಂಬಿರುತ್ತಾನೆ ಮತ್ತು ಹ್ಲಾದಿನಿ ಮತ್ತು ಸಂವಿತ್ ಎಂದು ಕರೆಯಲ್ಪಡುವ ಶಕ್ತಿಗಳಿಂದ ಕೂಡಿರುತ್ತಾನೆ. ಆದಾಗ್ಯೂ ನಿಯಮಾಧೀನ ಆತ್ಮವು ಯಾವಾಗಲೂ ಅಜ್ಞಾನದಿಂದ ಆವೃತವಾಗಿರುತ್ತದೆ ಮತ್ತು ಜೀವನದ ತ್ರಿಗುಣ ದುಃಖಗಳಿಂದ ನಾಚಿಕೆ ಪಡುತ್ತದೆ. ಹೀಗಾಗಿ ಅವನು ಎಲ್ಲಾ ರೀತಿಯ ಕ್ಲೇಶಗಳ ನಿಧಿ ಆಗಿದ್ದಾನೆ ಅಂತ ಇದರಲ್ಲಿ ನಮ್ಮನ್ನ ಕೂಡ ಎಚ್ಚರಿಸ್ತಾರೆ. ಈ ವಿವರಣೆಯನ್ನ ಕೇಳಿ ಸಭೆಯ ಎಲ್ಲಾ ಸದಸ್ಯರು ಆಶ್ಚರ್ಯಚಕಿತರಾಗ್ತಾರೆ. ಸ್ವರೂಪ ದಾಮೋದರ ಗೋಸ್ವಾಮಿ ನಿಜವಾದ ಸತ್ಯವನ್ನ ಹೇಳಿದ್ದಾರೆ ಎಂದು ಅವರು ಒಪ್ಪಿಕೊಳ್ತಾರೆ. ಬಂಗಾಳದ ಬ್ರಾಹ್ಮಣರು ಭಗವಾನ್ ಜಗನ್ನಾಥ ಮತ್ತು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ತಪ್ಪಾಗಿ ವರ್ಣಿಸುವ ಮೂಲಕ ಅಪರಾಧ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸ್ವರೂಪ ದಾಮೋದರ ಗೋಸ್ವಾಮಿಯಿಂದ ಈ ಶಿಕ್ಷೆಯನ್ನ ಕೇಳಿದಾಗ ಬಂಗಾಳಿ ಕವಿಗೆ ನಾಚಿಕೆಮಯ ಮತ್ತು ಆಶ್ಚರ್ಯ ಆಗ್ತದೆ. ನಿಜಕ್ಕೂ ಬಿಳಿ ಹಂಸಗಳ ಸಮಾಜದಲ್ಲಿ ಬಾತುಕೋಳಿ ಅಂತಿದ್ದ ಅವನಿಗೆ ಏನು ಹೇಳಲು ಸಾಧ್ಯವಾಗಲಿಲ್ಲ. ಅಲ್ಲಿ ಎಲ್ಲರೂ ಕೂಡ ಪರಿಶುದ್ಧ ಭಕ್ತರಾಗಿರ್ತಾರ, ಅಂತವ್ರ ಮುಂದೆ ಅವರಿಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕವಿಯ ದುಃಖವನ್ನ ನೋಡಿ ಸ್ವಾಭಾವಿಕವಾಗಿ ಬಹಳ ದಯಾಳುವಾಗಿದ್ದ ಸ್ವರೂಪ ದಾಮೋದರ ಗೋಸ್ವಾಮಿ ಅವನಿಗೆ ಏನಾದರೂ ಪ್ರಯೋಜನವಾಗುವಂತೆ ಸಲಹೆ ನೀಡ್ತಾರೆ. ನೀವು ಶ್ರೀಮದ್ ಭಾಗವತವನ್ನ ಅರ್ಥ ಮಾಡಿಕೊಳ್ಳಲು ಬಯಸಿದರೆ ಅವರು ಹೇಳ್ತಾರೆ, ನೀವು ಆತ್ಮ ಸಾಕ್ಷಾತ್ಕಾರ ಹೊಂದಿದ ವೈಷ್ಣವನನ್ನ ಸಂಪರ್ಕಿಸಿ, ಅವರಿಂದ ಕೇಳಬೇಕು. ನೀವು ಶ್ರೀ ಚೈತನ್ಯ ಮಹಾಪ್ರಭುಗಳ ಕಮಲದ ಪಾದಗಳನ್ನ ಸಂಪೂರ್ಣವಾಗಿ ಆಶ್ರಯಿಸಿದಾಗ ನೀವು ಇದನ್ನ ಮಾಡಬಹುದು ಅಂತ ಹೇಳಿದ್ರೆ, ಆ ಒಂದು ಭಾಗವತವನ್ನ ಕೇಳ್ಬೇಕಾದ್ರೂ ಕೂಡ
ಆತ್ಮ ಸಾಕ್ಷಾತ್ಕಾರ ಹೊಂದಿರುವಂತ ಅಂತ ವೈಷ್ಣವರಾಗಿರ್ಬೇಕು. ಮತ್ತೆ ಭಗವಂತನ ಕೃಪೆ ಕೂಡ ಬೇಕು. ಭಗವಂತನ ಪಾದ ಕಮಲಗಳನ್ನ ಸಂಪೂರ್ಣ ಆಶ್ರಯಿಸಿದಾಗ ಮಾತ್ರ ಅದನ್ನ ಮಾಡ್ಲಿಕ್ಕೆ ಆಗುವಂತದ್ದು. ಸ್ವರೂಪ ದಾಮೋದರರು ಮುಂದುವರಿಸಿ ಹೇಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತರೊಂದಿಗೆ ನಿಯಮಿತವಾಗಿ ಸಹವಾಸ ಮಾಡಿ, ಆಗ ಮಾತ್ರ ನೀವು ಭಕ್ತಿ ಸೇವೆಯ ಸಾಗರದ ಅಲೆಗಳನ್ನ ಅರ್ಥ ಮಾಡಿಕೊಳ್ತೀರಿ. ನೀವು ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಅವರ ಭಕ್ತರ ತತ್ವಗಳನ್ನ ಅನುಸರಿಸಿದರೆ ಮಾತ್ರ ನಿಮ್ಮ ಕಲಿಕೆ ಯಶಸ್ವಿ ಆಗುತ್ತದೆ. ಆಗ ನೀವು ಕೃಷ್ಣನ ದಿವ್ಯ ಲೀಲೆಗಳ ಬಗ್ಗೆ ಭೌತಿಕ ಮಾಲಿನ್ಯವಿಲ್ಲದೆ ಬರೆಯಲು ಸಾಧ್ಯವಾಗುತ್ತದೆ ಅಂತೇಳಿ ಅವರಿಗೆ ಹೇಳ್ತಾರೆ. ನೀವು ಈ ಪರಿಚಯಾತ್ಮಕ ಪದ್ಯವನ್ನ ನಿಮ್ಮ ತೃಪ್ತಿಗಾಗಿ ರಚಿಸಿದ್ದೀರಿ, ಆದರೆ ನೀವು ವ್ಯಕ್ತಪಡಿಸಿದ ಅರ್ಥವು ಭಗವಾನ್ ಜಗನ್ನಾಥ ಮತ್ತು ಶ್ರೀ ಚೈತನ್ಯರ ಮಹಾಪ್ರಭು ಇಬ್ಬರ ಮೇಲೂ ಮಾಡಿದ ಅಪರಾಧಗಳಿಂದ ಕಲುಷಿತವಾಗಿದೆ. ನಿಯಮ ತತ್ವಗಳನ್ನ ತಿಳಿಯದೆ ನೀವು ಅನಿಯಮಿತವಾದದ್ದನ್ನ ಬರೆದಿದ್ದೀರಿ. ಆದರೆ ವಿದ್ಯೆಯ ದೇವತೆ ಸರಸ್ವತಿಯು ಪರಮಾತ್ಮನಿಗೆ ತನ್ನ ಪ್ರಾರ್ಥನೆಗಳನ್ನ ಸಲ್ಲಿಸಲು ನಿಮ್ಮ ಮಾತುಗಳನ್ನು ಬಳಸಿದ್ದಾಳೆ. ಕೆಲವೊಮ್ಮೆ ರಾಕ್ಷಸರು ಮತ್ತು ಸ್ವರ್ಗದ ರಾಜ ಇಂದ್ರ ಕೂಡ ಕೃಷ್ಣನನ್ನ ಶಿಕ್ಷಿಸ್ತಾ ಇದ್ರು ಅಂತ ಹೇಳಿದ್ರೆ, ಆ ರೀತಿ ಬರೆದ್ರು ಕೂಡ ಭಗವಂತನ ಬಗ್ಗೆ ಬರೆದಾಗ ಸರಸ್ವತಿ ಅಲ್ಲಿ ಅವಳು ಕ್ಷಮೆ ಕೇಳ್ತಾಳಂತೆ. ಆ ರೀತಿ ಅವಳು ಪ್ರಾರ್ಥನೆಗಳನ್ನ ಸಲ್ಲಿಸ್ತಾಳಂತೆ. ಅಂದ್ರೆ ಈ ರೀತಿ ಮಾಡಿರ್ಬೋದು, ಆ ರೀತಿ ಮಾಡಿರ್ಬೋದು ಅಂತ ಅವಳು ಅದಕ್ಕೆ ಪ್ರಾರ್ಥನೆ ಸಲ್ಲಿಸ್ತಾರೆ. ಕೆಲವೊಮ್ಮೆ ಈ ರೀತಿ ಇಂದ್ರ ಕೂಡ ಕೃಷ್ಣನನ್ನ ಶಿಕ್ಷಿಸ್ತಾ ಇದ್ದ, ಆದರೆ ತಾಯಿ ಸರಸ್ವತಿ ಅವರ ಮಾತುಗಳನ್ನ ಬಳಸಿಕೊಂಡು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸ್ತಾಳೆ. ಸಾಮಾನ್ಯ ಮಾನವನಾದ ಶ್ರೀ ಕೃಷ್ಣನು ವಾಚಾಳಿ, ಬಾಲಿಶ, ನಿರ್ಲಜ್ಜ ಮತ್ತು ಅಜ್ಞಾನಿ. ಆದರೂ ಅವನು ತನ್ನನ್ನು ತಾನು ಬಹಳ ವಿದ್ವಾಂಸನೆಂದು ಭಾವಿಸುತ್ತಾನೆ. ಅಂದ್ರೆ ಇಂದ್ರ ಹೇಳುವಂತದ್ದು, ವೃಂದಾವನದ ಗೋಪಾಲಕರು ಅವನನ್ನ ಸ್ವೀಕರಿಸುವ ಮೂಲಕ ನನಗೆ ಅಪರಾಧ ಮಾಡಿದ್ದಾರೆ, ಇದನ್ನು ನಾನು ಹೆಚ್ಚು ಮೆಚ್ಚಿಲ್ಲ ಅಂತ ಹೇಳ್ಕೊಂಡು ಇಂದ್ರ ಹೇಳ್ತಾನೆ. ಆ ಒಂದು ಗೋವರ್ಧನ ಒಂದು ಮಳೆ ಸುರಿಸುವ ಸಮಯದಲ್ಲಿ ಆ ರೀತಿ ಹೇಳ್ತಾರೆ. ಅಂದ್ರೆ ಅದಕ್ಕೆ ಗೋವರ್ಧನ ಬೆಟ್ಟಕ್ಕೆ ಪೂಜೆ ಮಾಡ್ಲಿಲ್ಲ ಅಂತ ಸಿಟ್ಟಲ್ಲಿ ಇಂದ್ರ ಈ ರೀತಿ ಎಲ್ಲ ಹೇಳ್ತಾರೆ. ಸ್ವರ್ಗರಾಜ ಇಂದ್ರನು ತನ್ನ ಸ್ವರ್ಗೀಯ ಐಶ್ವರ್ಯಗಳ ಬಗ್ಗೆ ತುಂಬಾ ಹೆಮ್ಮೆ ಪಟ್ಕೊಂಡು ಹುಚ್ಚನಂತೆ ಆಗ್ತಾನೆ. ಹೀಗೆ ಬುದ್ಧಿಶಕ್ತಿಯನ್ನು ಕಳೆದುಕೊಂಡು ಅವನು ಕೃಷ್ಣನ ಬಗ್ಗೆ ಅಸಂಬದ್ಧವಾಗಿ ಮಾತನಾಡುವುದನ್ನು ತಡೆಯಲು ಸಾಧ್ಯವಾಗ್ಲಿಲ್ಲ. ಹೀಗೆ ಇಂದ್ರನು ನಾನು ಕೃಷ್ಣನನ್ನು ಸರಿಯಾಗಿ ಶಿಕ್ಷಿಸಿದ್ದೇನೆ ಮತ್ತು ಅವನ ಮಾನಹಾನಿ ಮಾಡಿದ್ದೇನೆ ಎಂದು ಭಾವಿಸ್ತಾನೆ. ಆದರೆ ವಿದ್ಯೆಯ ದೇವತೆ ಸರಸ್ವತಿ ಈ ಅವಕಾಶವನ್ನ ಬಳಸಿಕೊಂಡು ಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸ್ತಾಳಂತೆ. ವಾಚಾಲ ಎಂಬ ಪದವನ್ನ ಅಲ್ಲಿ ವಾಚಾಳಿ ಅಂತ ಹೇಳ್ತಾನೆ ಕೃಷ್ಣ. ಅವನು ವಾಚಾಳಿ, ಅವನು ಬಾಲಿಶ, ಅವನು ನಿರ್ಲಜ್ಜ, ಅವನು ಅಜ್ಞಾನಿ ಅಂತ ಹೇಳ್ತಾನಲ್ಲ. ಆ ವಾಚಾಲ ಎಂಬ ಪದವನ್ನ ವೈದಿಕ ಅಧಿಕಾರದ ಪ್ರಕಾರ ಮಾತನಾಡಬಲ್ಲ ವ್ಯಕ್ತಿಯನ್ನು ಮಾಡ್ಲಿಕ್ಕೆ ಆಗತ್ತೆ. ಅಂದ್ರೆ ವಾಚಾಲ ಅಂತ ಹೇಳಿದ್ರೆ ಈ ಒಂದು ತುಂಬಾ ಚೆನ್ನಾಗಿ ಭಗವಂತನ ಬಗ್ಗೆ ಮಾತನಾಡುವ ಅಂತೇಳಿ ಸರಸ್ವತಿ ಅದನ್ನ ಆ ಮೂಲಕ ಅವಳು ಬದಲಾಯಿಸ್ಕೊಳ್ತಾಳೆ ಅದರ ಅರ್ಥವನ್ನ. ಬಾಲಿಶ ಎಂಬ ಪದದ ಅರ್ಥ ಮುಗ್ಧ, ಅಂದ್ರೆ ಇನ್ನೋಸೆಂಟ್ ತರ ಆ ರೀತಿ ಹೇಳ್ತಾರೆ. ಈ ಕೃಷ್ಣನು ವೈದಿಕ ಜ್ಞಾನವನ್ನ ಹೇಳಿದನು, ಆದರೂ ಅವನು ಯಾವಾಗಲೂ ತನ್ನನ್ನು ತಾನು ಹೆಮ್ಮೆ ಇಲ್ಲದ ಮುಗ್ಧ ಹುಡುಗನಾಗಿ ತೋರಿಸ್ಕೊಳ್ತಾನೆ. ಆ ರೀತಿ ಅವರು ಅದನ್ನ ಮಾಡ್ತಾರೆ. ನಮಸ್ಕಾರ ಮಾಡಲು ಬೇರೆ ಯಾರು ಇಲ್ಲದಿದ್ದಾಗ ಒಬ್ಬನನ್ನು ಅನಾಮರ ಅಥವಾ ಯಾರಿಗೂ ನಮಸ್ಕರಿಸಿದವನು ಎಂದು ಕರೆಯಬಹುದು. ಇದು ಸ್ತಬ್ಧ ಎಂಬ ಪದದ ಅರ್ಥ. ಮತ್ತು ಕೃಷ್ಣನಿಗಿಂತ ಹೆಚ್ಚು ವಿದ್ವಾಂಸರು ಯಾರೂ ಇಲ್ಲದ ಕಾರಣ ಅವನನ್ನು ಆಜ್ಞಾ ಎಂದು ಕರೆಯಬಹುದು. ಅದು ಅವನಿಗೆ ಏನು ತಿಳಿದಿಲ್ಲ ಎಂದು ಸೂಚಿಸುತ್ತದೆ. ಕೃಷ್ಣನನ್ನು ವಿದ್ವಾಂಸರು ಸಹ ಗೌರವಿಸುತ್ತಾರೆ ಎಂಬುದನ್ನು ಸೂಚಿಸಲು ಪಂಡಿತಮಾನಿ ಎಂಬ ಪದವನ್ನು ಬಳಸಬಹುದು. ಆದಾಗ್ಯೂ ತನ್ನ ಭಕ್ತರ ಮೇಲಿನ ಪ್ರೀತಿಯಿಂದಾಗಿ ಕೃಷ್ಣನು ಸಾಮಾನ್ಯ ಮನುಷ್ಯನಂತೆ ಕಾಣಿಸಿಕೊಳ್ಳುತ್ತಾನೆ ಮತ್ತು ಆದ್ದರಿಂದ ಅವನನ್ನು ಮರ್ತ್ಯ ಎಂದು ಕರೆಯಬಹುದು. ಆ ರೀತಿಯೆಲ್ಲ ಸರಸ್ವತಿ ಅದನ್ನ ಸಮಜಾಯಿಸಿ ಮಾಡ್ತಾರೆ. ಜರಾಸಂಧ ಎಂಬ ರಾಕ್ಷಸನು ಇದರಲ್ಲಿ ತುಂಬಾ ಒಳ್ಳೆ ಅನುವಾದ ಇದೆ, ಅದರಲ್ಲಿ ಓದ್ಬಹುದು ಭಾವಾರ್ಥ. ಜರಾಸಂಧ ಮತ್ತು ರಾಕ್ಷಸನು ಕೃಷ್ಣನನ್ನು ಗದರಿಸುತ್ತಾ, ನೀನು ಮನುಷ್ಯರಲ್ಲಿ ಅತ್ಯಂತ ಕೆಳಮಟ್ಟದವನು, ನೀನು ಸ್ವಂತ ಸಂಬಂಧಿಕರನ್ನು ಕೊಂದಿದ್ದರಿಂದ ನಾನು ನಿನ್ನೊಂದಿಗೆ ಹೋರಾಡುವುದಿಲ್ಲ ಅಂತ ಹೇಳ್ತಾನೆ. ಆಗ ಮಾತೆ ಸರಸ್ವತಿ ಪುರುಷಧಾಮ ಎಂದರೆ ಪುರುಷೋತ್ತಮ, ಎಲ್ಲ ಮನುಷ್ಯರು ಯಾರಿಗೆ ಅಧೀನರೋ ಅವನು ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಅವಶ್ಯಕತೆ ಅಥವಾ ಮಾಯೆಯನ್ನ ಬಂಧು ಎಂದು ಕರೆಯಬಹುದು. ಏಕೆಂದರೆ ಅವಳು ಭೌತಿಕ ಜಗತ್ತಿನಲ್ಲಿ ಎಲ್ಲರನ್ನು ಸಿಕ್ಕಿ ಹಾಕಿಕೊಳ್ಳುತ್ತಾಳೆ. ಆದ್ದರಿಂದ ಬಂಧುಹನ್ ಎಂಬ ಪದವನ್ನ ಬಳಸುವುದರ ಮೂಲಕ ಸರಸ್ವತಿಯು ಭಗವಾನ್ ಕೃಷ್ಣನು ಮಾಯೆಯ ವಿಜಯಶಾಲಿ ಎಂದು, ಅಂದ್ರೆ ಆ ಮಾಯೆಯನ್ನ ಗೆದ್ದವನು ಅವನು ಅಂತ ಹೇಳ್ಕೊಂಡು ಅದನ್ನ ಬಂಧುಹನ್ ಅಂತ ಹೇಳ್ಕೊಂಡು ಅವಳು ಅದಕ್ಕೆ ಸಮಜಾಯಿಸಿ ಹೇಳ್ತಾರಂತೆ. ಸರಸ್ವತಿ ಪ್ರಾರ್ಥನೆ ಮಾಡ್ತಾಳೆ ಅವಳು. ಶಿಶುಪಾಲನ ಕೂಡ ಈ ರೀತಿ ಕೃಷ್ಣನನ್ನ ನಿಂದಿಸಿದಾಗ, ಆದರೆ ವಿದ್ಯೆಯ ದೇವತೆ ಸರಸ್ವತಿ ತನ್ನ ಪ್ರಾರ್ಥನೆಗಳನ್ನ ಕೃಷ್ಣನಿಗೆ ತನ್ನ ಮಾತಿನ ಮೂಲಕವೇ ಸಲ್ಲಿಸ್ತಾಳೆ. ಆ ರೀತಿಯಲ್ಲಿ ನಿಮ್ಮ ಅರ್ಥದ ಪ್ರಕಾರ ನಿಮ್ಮ ವಚನವು ದೇವದೂಷಣೆಯಿಂದ ಕೂಡಿದ್ದರೂ ತಾಯಿ ಸರಸ್ವತಿಯು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಲು ಅದನ್ನು ಬಳಸಿಕೊಳ್ಳುತ್ತಾಳೆ. ಭಗವಾನ್ ಜಗನ್ನಾಥ ಮತ್ತು ಕೃಷ್ಣನ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಆದರೆ ಇಲ್ಲಿ ಭಗವಾನ್ ಜಗನ್ನಾಥನು ಮರದಲ್ಲಿ ಕಾಣಿಸಿಕೊಳ್ಳುವ ಪರಮ ಪುರುಷನಾಗಿ ಸ್ಥಿರನಾಗಿದ್ದಾನೆ, ಆದ್ದರಿಂದ ಅವನು ಚಲಿಸುವುದಿಲ್ಲ. ಹೀಗೆ
ಭಗವಾನ್ ಜಗನ್ನಾಥ ಮತ್ತು ಶ್ರೀ ಚೈತನ್ಯ ಮಹಾಪ್ರಭು ಇಬ್ಬರಾಗಿ ಕಾಣಿಸಿಕೊಂಡರು ಒಬ್ಬರೇ, ಏಕೆಂದರೆ ಅವರಿಬ್ಬರು ಒಬ್ಬನೇ ಆಗಿರುವ ಕೃಷ್ಣ. ಇಡೀ ಜಗತ್ತನ್ನು ಉದ್ಧಾರ ಮಾಡುವ ಪರಮ ಬಯಕೆ ಅವರಿಬ್ಬರಲ್ಲಿ ಸಂಧಿಸುತ್ತದೆ ಮತ್ತು ಆ ಕಾರಣಕ್ಕಾಗಿ ಅವರು ಒಂದೇ ಆಗಿದ್ದಾರೆ. ಪ್ರಪಂಚದ ಎಲ್ಲಾ ಭೌತಿಕವಾಗಿ ಕಲುಷಿತಗೊಂಡ ಜನರನ್ನ ಬಿಡುಗಡೆ ಮಾಡಲು ಅದೇ ಕೃಷ್ಣನು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಚಲಿಸುವ ರೂಪದಲ್ಲಿ ಇಳಿದಿದ್ದಾನೆ. ಭಗವಾನ್ ಜಗನ್ನಾಥನನ್ನು ಭೇಟಿ ಮಾಡುವುದರಿಂದ ಭೌತಿಕ ಅಸ್ತಿತ್ವದಿಂದ ಮುಕ್ತನಾಗುತ್ತಾನೆ. ಆದರೆ ಎಲ್ಲಾ ದೇಶಗಳ ಎಲ್ಲಾ ಪುರುಷರು ಇಲ್ಲಿ ಜಗನ್ನಾಥಪುರಿಯಲ್ಲಿ ಬರಲು ಅಥವಾ ಪ್ರವೇಶ ಪಡೆಯಲು ಸಾಧ್ಯವಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಆದಾಗ್ಯೂ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವೈಯಕ್ತಿಕವಾಗಿ ಅಥವಾ ಅವರ ಪ್ರತಿನಿಧಿಯ ಮೂಲಕ ಸ್ಥಳಾಂತರಗೊಳ್ಳುತ್ತಾರೆ. ಹೀಗಾಗಿ ಚಲಿಸುವ ಬ್ರಹ್ಮನಾಗಿ ಅವರು ಪ್ರಪಂಚದ ಎಲ್ಲಾ ಜನರನ್ನು ಬಿಡುಗಡೆ ಮಾಡುತ್ತಾರೆ. ಹೀಗೆ ವಿದ್ಯೆಯ ದೇವತೆಯಾದ ತಾಯಿ ಸರಸ್ವತಿಯ ಉದ್ದೇಶಿಸಿದ ಅರ್ಥವನ್ನು ನಾನು ವಿವರಿಸಿದ್ದೇನೆ ಅಂತ ಇಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾರೆ. ನೀವು ಭಗವಾನ್ ಜಗನ್ನಾಥ ಮತ್ತು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಆ ರೀತಿಯಲ್ಲಿ ವರ್ಣಿಸಿರುವುದು ನಿಮ್ಮ ದೊಡ್ಡ ಅದೃಷ್ಟ. ಸಾರಿ, ಇವರು ಹೇಳ್ತಾ ಇರುವಂತದ್ದು ಸ್ವಾಮಿ ದಾಮೋದರ ಅವರು ಹೇಳ್ತಾ ಇರುವಂತದ್ದು, ನೀವು ಭಗವಾನ್ ಜಗನ್ನಾಥ ಮತ್ತು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಆ ರೀತಿಯಲ್ಲಿ ವರ್ಣಿಸಿರುವುದು ನಿಮ್ಮ ದೊಡ್ಡ ಅದೃಷ್ಟ ಅಂತ ಹೇಳ್ತಾರೆ. ಕೆಲವೊಮ್ಮೆ ಶ್ರೀ ಕೃಷ್ಣನನ್ನು ಶಿಕ್ಷಿಸಲು ಬಯಸುವವನು ಪವಿತ್ರ ನಾಮವನ್ನ ಉಚ್ಚರಿಸುತ್ತಾನೆ ಮತ್ತು ಹೀಗೆ ಪವಿತ್ರ ನಾಮವು ಅವನ ಮುಕ್ತಿಗೆ ಕಾರಣವಾಗುತ್ತದೆ. ಸ್ವರೂಪ ದಾಮೋದರ ಗೋಸ್ವಾಮಿ ಅವರು ಈ ಸರಿಯಾದ ವಿವರಣೆಯನ್ನ ಕೇಳಿದ ಸರಿಯಾದ ವಿವರಣೆಯನ್ನ ಕೇಳಿದ ಬಂಗಾಳಿ ಕವಿ ಎಲ್ಲಾ ಭಕ್ತರ ಪಾದಗಳಿಗೆ ಬಿದ್ದು ಬಾಯಿಯಲ್ಲಿ ಒಣ ಹುಲ್ಲಿನೊಂದಿಗೆ ಆಶ್ರಯ ಪಡೆದನು. ನಂತರ ಎಲ್ಲಾ ಭಕ್ತರು ಅವರ ಸಹವಾಸವನ್ನ ಸ್ವೀಕರಿಸಿದರು. ಅವರ ವಿನಮ್ರ ನಡವಳಿಕೆಯನ್ನಂದ್ರೆ ಎಲ್ಲರಿಗೆ ಅವನು ಪಾದಗಳಿಗೆ ಎರಗಿ ಅವನು ಕ್ಷಮೆ ಕೇಳ್ತಾನೆ. ಆಮೇಲೆ ವಿನಮ್ರ ನಡವಳಿಕೆಯನ್ನ ವಿವರಿಸಿ ಅವರನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಪರಿಚಯಿಸ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತರ ಕರುಣೆಯಿಂದ ಬಂಗಾಳದ ಆ ಕವಿ ಇತರ ಎಲ್ಲಾ ಚಟುವಟಿಕೆಗಳನ್ನ ತ್ಯಜಿಸಿ ಜಗನ್ನಾಥಪುರಿಯಲ್ಲಿ ಅವರೊಂದಿಗೆ ಉಳಿದುಕೊಂಡು ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತರ ಕರುಣೆಯನ್ನು ಯಾರು ವಿವರಿಸಬಲ್ಲರು ಅಂದ್ರೆ ಅಂತ ಒಂದು ಇದಕ್ಕೆ ಕೂಡ ಅವರು ಕ್ಷಮಿಸಿ ಅವರಿಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಡ್ತಾರೆ. ಹಾಗೆ ಆ ಚೈತನ್ಯ ಮಹಾಪ್ರಭುಗಳ ಭಕ್ತರ ಕರುಣೆಯನ್ನ ಯಾರು ವಿವರಿಸಲಿಕ್ಕೆ ಸಾಧ್ಯ? ಪ್ರದ್ಯುಮ್ನ ಮಿಶ್ರರ ಕುರಿತಾದ ವೃತ್ತಾಂತವನ್ನು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಆದೇಶವನ್ನು ಅನುಸರಿಸಿ ರಮಾನಂದ ರಾಯರು ಹೇಳಿದ ಕೃಷ್ಣನ ಕುರಿತಾದ ಪ್ರವಚನಗಳನ್ನು ಅವರು ಹೇಗೆ ಆಲಿಸಿದರು ಎಂಬುದನ್ನು ನಾನು ಹೀಗೆ ವಿವರಿಸಿದ್ದೇನೆ. ನಿರೂಪಣೆಯೊಂದಿಗೆ ಶ್ರೀ ರಮಾನಂದ ರಾಯರ ಅದ್ಭುತ ಗುಣಲಕ್ಷಣಗಳನ್ನ ವಿವರಿಸಿದ್ದೇನೆ. ಅವರ ಮೂಲಕ ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಷ್ಣನ ಮೇಲಿನ ಪರಮಾನಂದದ ಪ್ರೀತಿಯ ಮಿತಿಗಳನ್ನ ವೈಯಕ್ತಿಕವಾಗಿ ವಿವರಿಸ್ತಾರೆ. ನಿರೂಪಣೆಯ ಸಂದರ್ಭದಲ್ಲಿ ಬಂಗಾಳ ಕವಿಯ ನಾಟಕದ ಬಗ್ಗೆ ಕೂಡ ನಾನು ಹೇಳಿದ್ದೇನೆ. ಅವರು ಅಜ್ಞಾನಿಗಳಾಗಿದ್ದರೂ ಅವರ ನಂಬಿಕೆ ಮತ್ತು ನಮ್ರತೆಯಿಂದಾಗಿ ಅವರು ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳಲ್ಲಿ ಆಶ್ರಯ ಪಡಿತಾರೆ. ಭಗವಾನ್ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ಲೀಲೆಗಳು ಅಮೃತದ ಸಾರ. ಅವರ ಒಂದು ಲೀಲೆಯ ಹೊಳೆಯಿಂದ 100,000 ಶಾಖೆಗಳು ಹರಿಯುತ್ತವೆ. ಅಂದ್ರೆ ಒಬ್ಬರಿಂದ ಅಷ್ಟೊಂದು ಭಕ್ತರನ್ನ ಅವರು ಮಾಡಿದ್ದಾರೆ. ಆ ಒಂದು ಇದರಲ್ಲಿ ಆ ರೀತಿ 100,000 ಶಾಖೆಗಳು ಹರಿಯುತ್ತವೆ. ಈ ಲೀಲೆಗಳನ್ನ ನಂಬಿಕೆ ಮತ್ತು ಪ್ರೀತಿಯಿಂದ ಓದುವ ಮತ್ತು ಕೇಳುವ ಯಾರಾದರೂ ಭಕ್ತಿ ಸೇವೆ ಭಕ್ತರು ಮತ್ತು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ಅಲೌಕಿಕ ಮಧುರತೆಯ ಬಗ್ಗೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬಹುದು. ಶ್ರೀ ರೂಪ ಮತ್ತು ಶ್ರೀ ರಘುನಾಥರ ಪಾದ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಯಾವಾಗಲೂ ಅವರ ಕರುಣೆಯನ್ನು ಬಯಸುತ್ತಾ ನಾನು ಕೃಷ್ಣದಾಸ ಅವರ ಹೆಜ್ಜೆಗಳನ್ನು ಅನುಸರಿಸಿ ಶ್ರೀ ಚೈತನ್ಯ ಚರಿತಾಮೃತವನ್ನ ಹೇಳುತ್ತೇನೆ ಅಂತೇಳಿ 5ನೇ ಅಧ್ಯಾಯನ ಇಲ್ಲಿ ಮುಗಿಸ್ತಾರೆ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಕಿ ಜೈ. ಹರೇ ಕೃಷ್ಣ. ಪಾಂಚಾಕಲ್ಪ ತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. श्री चैतन्य चरितामृतम की जय. श्री चैतन्य महाप्रभु की जय. श्री श्री राधा गोविंद की जय. श्री नामाचार्य हरिदास ठाकुर की जय. हरे कृष्णा 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 हरे हरे, हरे राम 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 हरे हरे, हरे कृष्ण. ನಾನು ಒಂದು ವಾರ ಕ್ಲಾಸ್ ಮಾಡಿದೆ. ನನ್ಗೇನು ಅದಕ್ಕೆ ಅರ್ಹತೆ ಇಲ್ಲದಿದ್ರು ನನಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಾನೇನಾದ್ರೂ ತಪ್ಪುಗಳನ್ನ ಮಾಡಿರ್ಬೋದು, ದಯವಿಟ್ಟು ಕ್ಷಮೆ ಇರಲಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಅಟೆಂಡೆನ್ಸ್ ಹಾಕಿದ್ರಾ ಎಲ್ಲರೂ? ತುಂಬಾ ಕಡಿಮೆ ಅಲ್ಲ ಇವತ್ತು ಜನ? ಹಾಕಿ ಮಾತಾಡಿ. ನಮಗೆ ಅದು ನೆಟ್ವರ್ಕ್ ಪ್ರಾಬ್ಲಮ್. ಇಷ್ಟೇ ಜನ ಬಂದಿದ್ದ ಇವತ್ತು? ಹರೇ ಕೃಷ್ಣ. ಶನಿವಾರ ಇನ್ನೊಂದ್ಸಲ ಹಾಕಿ. ಅಟೆಂಡೆನ್ಸ್ ನಾವು ಹಾಕ್ಲಿಲ್ಲ, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಸ್ ಬಂತು. ಓಕೆ ಹಾಕ್ತೇನೆ. ಹಾಕಿದ್ದಾರೆ ನೋಡಿ, ಹಾಕಿದ್ದಾರೆ.
ಹಾಕಿ ಆದ್ರೆ ಹೇಳಿ, ನಾನು ಎಂಡ್ ಮಾಡ್ತೇನೆ ಮೀಟಿಂಗ್. ಮತ್ತೆ ಈ ಒಂದು ಇದ್ರಲ್ಲೇ ನಾಟಕ ಇದೆ ಅಂತ ಹೇಳಿದ್ರು ನಾಗವೇಣಿ ಮಾತಾಜಿ. ಆಯ್ತು ಮತ್ತೆ ಅಟೆಂಡ್ ಮಾಡಿ 3ನೇ ತಾರೀಕು ತನಕ ಇದೆ. ನಾಳೆ ಬೇರೆಯವ್ರು ತಗೊಳ್ತಾರೆ. ದಯವಿಟ್ಟು ಈ ಒಂದು ಗೌರ ಹುಣ್ಣಿಮೆ ತನಕ ಇರುವಂತ ಒಂದು ಅವಕಾಶವನ್ನ ಕೇಳುವ, ಒಂದು ಶ್ರವಣ ಮಾಡುವ ಒಂದು ಅವಕಾಶವನ್ನ ಬಳಸಿಕೊಳ್ಳಿ ಎಲ್ಲರೂ. ಹರೇ ಕೃಷ್ಣ. ಆಯ್ತಾ? ಆಯ್ತು ಮಾತಾಜಿ. ಓಕೆ, ಮೀಟಿಂಗ್ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ರೀನಾ.